ಅವಳನ್ನು ಅರಸುತ್ತಾ ಭೂಲೋಕವನ್ನು ಸೇರಿದೆ.
ಚೋಳರಾಜನಾದಂತಹ ಪಾಠಕರ್ತನು ಗೋವನ್ನು ಶಿಕ್ಷಿಸುವುದಕ್ಕೆ ಮುಂದಾದ. ಮಾತೃ ಸಮಾನವಾದಂತಹ ಗೋವು ಎಂದು ಶಿಕ್ಷೆಗೆ ಒಳಪಡಬಾರದು ಎನ್ನುವ ಉದ್ದೇಶದಿಂದ ಆ ಚೋಳರಾಜನೆತ್ತಿದ ಕಟಾರಿಗೆ ನನ್ನ ಶಿರವನ್ನೇ ಒಡ್ಡಿದೆ. ಪರಿಣಾಮ ಆತನಿಗೆ ಶಾಪವನ್ನು ನೀಡಿದೆ. ಪೈಶಾಚಿಕ ಕೃತ್ಯವನ್ನು ಮಾಡಿದಂತಹ ನೀನು ವಿಷಾದಿಯಾಗಿ ಹೋಗುವೆಂದು ಚೋಳರಾಜ ಮರಗಿದ. ದುಃಖತಪ್ತನಾದ. ಆತನಿಗೆ ಸಾಂತ್ವನವನ್ನು ಹೇಳಿದೆ, ಶಾಪದ ವಿಮೋಚನೆಯನ್ನು ಹೇಳಿದೆ. ಮುಂದಿನ ಸಂದರ್ಭದಲ್ಲಿ ಶ್ರೀನಿವಾಸ ಕಲ್ಯಾಣ ಮಹೋತ್ಸವವನ್ನು ವೀಕ್ಷಿಸಿದೆ ಎಂದಾದರೆ ನಿನ್ನ ಶಾಪವು ವಿಮೋಚನೆಗೊಳ್ಳುವುದಾಗಿದೆ. ಅಲ್ಲಿಗೆ ಒಂದು ಪ್ರಕರಣವು ಸುಖಾಂತ್ಯವಾಯಿತು. ಇನ್ನೊಂದು ಪ್ರಕರಣ ಇದೆಯಲ್ಲ, ಅವಳನ್ನು ಅರಸುತ್ತಾ ಅರಸುತ್ತಾ ಮುಂದೆ ಹೋಗುತ್ತೇನಂತೆ. ಹೊರಟು ಬಂದ ಕಾರ್ಯಕಾರಣಗಳು ವಿದ್ಯೆ ವಿಚಾರವಾಗಿ ಹೇಳುವುದಿದ್ರೆ ಸಕಲ ವೇದ ಶಾಸ್ತ್ರ ಪುರಾಣ ಇತಿಹಾಸಾದಿಗಳನ್ನು ಕರಗತ ಮಾಡಿಕೊಂಡಂತಹ ಮೇಧಾವಿ. ಬಲವ ವಿಚಾರವಾಗಿ ಹೇಳುವುದಿದ್ರೆ ಚದುರು ಹೋಗುತ್ತಂತಹ ಭೂಗತರಾಗಿದ್ದಂತಹ ರಕ್ಕಸರೆಲ್ಲರನ್ನು ಒಟ್ಟುಗೂಡಿಸಿ ಶ್ರೀಶೈಲದಲ್ಲಿ ಭದ್ರವಾದಂತಹ ರಕ್ಕಸ ಸಾಮ್ರಾಜ್ಯವನ್ನು ಸ್ಥಾಪಿಸಿದೆ. ಬ್ರಹ್ಮದೇವನನ್ನು ತಮಸಿನ ಮೂಲಕ ಮೆಚ್ಚಿಸಿ ತಿನ್ನುವಂತಹ ಆಹಾರದಿಂದ ಹೊರ
ಎನ್ನುವಂತ ಅವರ ಪ್ರಸಾದವನ್ನು ಪಡೆದು ಶ್ರೀಶೈಲದಲ್ಲಿ ಸುಖದಿಂದ ಜೀವನವನ್ನು ಸಾಗಿಸುತ್ತಾ ಇದ್ದರೂ ಮನಸ್ಸಿಗೆ ಮಾತ್ರ ಸಮಾಧಾನವಿಲ್ಲ. ಕಾರಣವತ್ತೇನಲ್ಲ, ನಮ್ಮ ಪ್ರಬಲ ವಿರೋಧಿಗಳು ಆ ದೇವತೆಗಳು ಸ್ವರ್ಗಲೋಕದಲ್ಲಿ ಸುಖದಿಂದ ಜೀವನವನ್ನು ಸಾಗಿಸುತ್ತಾ ಇದ್ದಾರೆ. ಪ್ರತೀಕಾರವನ್ನು ಮಾಡಬೇಕು. ಇದುವರೆಗೆ ಅದೆಷ್ಟೋ ರಕ್ಕಸರು ಮಡಿದು ಹೋಗಿದ್ದಾರೆ. ದೇವತೆಗಳ ದೆಸೆಯಿಂದ ಪ್ರತೀಕಾರ ಮಾಡಬೇಕು ಎಂದಾದರೆ ದೇವಲೋಕ ಸ್ವಾಧೀನ. ಆದ ಕಾರಣವೇ ನಮ್ಮವರಿಗೆ ಅಪ್ಪಣೆಯನ್ನು ಕೊಟ್ಟಿದ್ದೇನೆ. ಸೈನ್ಯ ಸಿದ್ಧವಾಗಿದೆ. ಏರಿಕೊಳ್ತೇನೆ.
ದೇವತೆಗಳಾದಂತಹ ನಿಮ್ಮಿಂದ ರಕ್ಕಸರಿಗೆ ಅನ್ಯಾಯವಾಗಿದೆ. ಆದಂತಹ ಅನ್ಯಾಯಕ್ಕೆ ಸರಿಯಾದ ಪ್ರತೀಕಾರವನ್ನು ಮಾಡುವುದಕ್ಕಾಗಿ ಬಂದಿದ್ದೇನೆ. ಒಂದೇ ಮಾತು, ಸ್ವರ್ಗಲೋಕವನ್ನು ನನಗೆ ಒಪ್ಪಿಸಿ ನನ್ನ ಅಡಿಯಾಗಿ ಜೀವಿಸಬೇಕು. ಅಲ್ಲ ಎಂದಾದರೆ ಕುಡಿದ ಅಮೃತವನ್ನು ವಾಂತಿ ಮಾಡಿ ಸೇರಿದ ಯಾಗವನ್ನು ನೆರವೇರಿಸಿ ತ್ರಿಮೂರ್ತಿಗಳನ್ನು ಅರ್ಚಿಸಿ ಮೆಚ್ಚಿಸಿ ಮಾಡಿದಂತಹ ದೇವಲೋಕದ ಕತ್ತಿಗೆ ನಮ್ಮ ಮಾತೃಭೂಮಿ ಶ್ರೀಶೈಲವನ್ನ ಕೈ ಬೀಸಿ ಕರೆಯುತ್ತಾ ಇದೆ. ಹಾಗಿದ್ರೆ ಸ್ವರ್ಗಲೋಕದಲ್ಲಿ ಸಮರ್ಥ ರಕ್ಕಸ ನಾಯಕರನ್ನು ಅಧಿಕಾರಕ್ಕೆ ನೇಮಿಸಿ ಮಾತೃಭೂಮಿಯತ್ತ ಮುನ್ನಡೆಯುತ್ತೇನೆ. ಎನ್ನುವಲ್ಲಿ ಮನಸ್ಸಿಗೆ ಬಹಳಷ್ಟು ಸಂತೋಷ. ಕೆಲವು ಸಮಯಗಳು ಕಳೆದು ಹೋಯಿತು, ಮಾಡುವುದಕ್ಕೆ ಏನು ಉದ್ಯೋಗವಿಲ್ಲ. ಮನಸ್ಸೊಂದನ್ನು ಮಾಡಿದ್ದೇವೆ. ದಟ್ಟವಾದಂತಹ ಅರಣ್ಯವನ್ನು ಸೇರಬೇಕು, ಬೇಟೆಯಾಡಬೇಕು, ಮೃಗಗಳ ಮಾಂಸವನ್ನು ತಿನ್ನಬೇಕು. ಮಾಂಸದ ವರ್ಧತೆ, ಶರೀರದ ಮಾಂಸ ಹೆಚ್ಚಬೇಕು ಅಂತಾದರೆ ಹಸಿ ಮಾಂಸವನ್ನು ತಿನ್ನಬೇಕು, ಹುಳಿ ಹೆಂಡವನ್ನು ಕುಡಿಯಬೇಕು.
ಆ ರೀತಿಯ ತೀರ್ಮಾನವನ್ನು ಮಾಡಿ ದಟ್ಟವಾದಂತಹ ಅರಣ್ಯವನ್ನು ಸೇರಿದ್ದೇನೆ. ಇಲ್ಲಿಂದಲೇ ಬೇಟೆಯನ್ನು ಪ್ರಾರಂಭಿಸಿದ್ದೇನೆ. ಇಲ್ಲಿ
ಇದೇ ಸೂಕ್ತ ಸಮಯ ಅವರನ್ನು ವಹಿಸಬೇಕು. ವಿಧಿಯನ್ನು ವರ್ತಿಸಿ ಮೂರು ಲೋಕವನ್ನು ತನ್ನ ವಶವನ್ನಾಗಿ ಮಾಡುವುದಾಗದೆ ಅತ್ಯಮ ಹಾವಭಾವಗಳನ್ನು ಮಾಡುತ್ತಾ ಬರ್ತಿರುವಲ್ಲ. ಅಷ್ಟು ಮಾತ್ರವಲ್ಲ, ನಾಡಿಗೆ ಬಂದು ಸೂಕರಗಳನ್ನೆಲ್ಲ ಬೇಟೆಯಾಡುತ್ತಾ ಮುಂದೆ ಬರ್ತಾ ಇರುವೆಯಲ್ಲ. ಸಾಮಾನ್ಯವಾಗಿ ಸೂಕರ ಎಂಬುದಾಗಿ ಭಾವಿಸಬೇಡ. ನನ್ನವ ನಾನೇ.
ಭೂಲೋಕಕ್ಕೆ ಶ್ರೀನಿವಾಸನಾಗಿದ್ದಾನೆ. ಯಾಕೆ ಶ್ರೀನಿವಾಸ? ಯಾಕೆ? ನನ್ನ ಮಡದಿಯಾದ ಶ್ರೀ ನನ್ನನ್ನು ಬಿಟ್ಟು ಹೋಗಿದ್ದಾಳೆ. ಎದೆ ಎನ್ನುವಂತಹ ನಿವಾಸ ಕಡಿದಾಗಿದೆ. ಆದ್ದರಿಂದ ಶ್ರೀನಿವಾಸನೆಂಬ ಅಭಿಧಾನದಿಂದ ಭೂಲೋಕದಲ್ಲಿ ಸಂಚಾರ ಮಾಡುತ್ತಾ ಸೋಳ ದೇಶವನ್ನು ಸೇರಿದೆ. ಹುತ್ತವೊಂದರಲ್ಲಿ ನೆಲೆಯಾಗಿದ್ದೆ. ಕಪಿಲೆ ಎನ್ನುವಂತಹ ದೇವಿಯೊಂದು ನಿತ್ಯವೂ ನನಗೆ ಹಾಲನ್ನು ಉಣಿಸುತ್ತಾ ನನ್ನ ಹಸಿವನ್ನು ನೀಗಿಸುತ್ತಾ ಇತ್ತು. ಮನೆಯೊಡತಿ ಕಪಿಲೆಯ ಕೆತ್ತಲಿನಲ್ಲಿ ಹಾಲನ್ನು ಇಲ್ಲದನ್ನು ಕಂಡು ಗೋಪಾಲಕರನ್ನು ವಂದಿಸಿದರು. ಗೋಪಾಲಕರು ಬಂದು ವೀಕ್ಷಿಸುವುದಂತಹ ಸಂದರ್ಭ ಕಪಿಲೆಯ ಹುತ್ತಕ್ಕೆ ಹಾಲೆರೆಯುತ್ತಾ ಇತ್ತು. ಗೋಪಾಲಕರು ಸಿಟ್ಟುಕೊಂಡು ಹುತ್ತವನ್ನು ಒಡೆಯುವುದಕ್ಕೂ ಗೋವನ್ನು ದಂಡಿಸುವುದಕ್ಕೂ ಹೊರಟು. ಯಾವ ಕಾರಣಕ್ಕೂ ಗೋವು ದಂಡನೆಗೆ ಅರ್ಹವಾಗುವುದಲ್ಲ ಎಂದು ನನ್ನ ಶಿರವನ್ನೇ ಕೊಟ್ಟೆ. ಪ್ರಶ್ನಿಸುವುದಕ್ಕೆ ಬಂದ ಚೋಳರಾಜನಿಗೂ ಶಾಪವನ್ನಿತ್ತೆ. ಅದಿರಲಿ, ನನ್ನ ಗಾಯ ವಾಸಿಯಾಗಲಿಲ್ಲ. ಇದಕ್ಕೆ ಮತ್ತೇನೆಂದು ಕೇಳಿದಾಗ ದೇವಮುನಿಗಳಾದಂತಹ ಬೃಹಸ್ಪತ್ಯಾಚಾರ್ಯರು ಒಂದು ಔಷಧವನ್ನು ಹೇಳಿದರು. ಔತಂಬರದ ಹಾಲಿನಲ್ಲಿ ನೆತ್ತಿತ್ತಾಯದ ಬೇರನ್ನು ಅರೆದು ಅದನ್ನು ಮನೆಗೆ ಹಚ್ಚಿದಾಗ ಗಾಯ ವಾಸಿಯಾಗುತ್ತದೆ. ಹಾಗಾಗಿ ನೆತ್ತಿತ್ತಾಯದ ಬೇರನ್ನು ಅರಸುತ್ತಾ ಇಲ್ಲಿಯ ಬಂದೆ. ನೀನು ನನ್ನವ, ನೀನು ಸಿಕ್ಕಿದ್ದು ಒಳ್ಳೆಯದೇ ಆಯಿತು. ಒಂದು ಮಾತು, ನಿನ್ನ ಈ ಅಂತ್ಯಕ್ಕೆ ಒಳಪಟ್ಟಂತಹ ದೇಶದಲ್ಲಿ ನಿನಗೆ ವಾಸಿಸುವುದಕ್ಕೊಂದು ಪತ್ರವನ್ನು ಕೊಡಬೇಕಾ? ಅದು ನೋಡುವುದು. ಆದರೆ ನಾವು ಇಲ್ಲಿಗೆ ಭೂಲೋಕ ಇಲ್ಲಿ ಕೆಲವು ಕ್ರಮಗಳು ಏನು? ಒಂದು ವಸ್ತುವನ್ನು ಪಡೆಯಬೇಕೆಂದಾಗ ಅದಕ್ಕೆ ಏನಾದರೂ ಕೊಡ್ತೇವೆ. ಅದರಲ್ಲಿಯೂ ಕೂಡ 4 ವಿಧಗಳಾಗಿವೆ. ಒಂದನೆಯದಾಗಿ ಹೌದು, ಇನ್ನು ವಿನಿಮಯ ಮಾಡುವುದಕ್ಕೆ ನನ್ನ ಬಳಿ ಏನೋ ಇಲ್ಲ. ಅದು ಕೂಡ ಹೌದು. ಇನ್ನು ವಿಕ್ರಯ ನನ್ನ ಲಕ್ಷ್ಮಿ ನನ್ನನ್ನೇ ಬಿಟ್ಟು ಹೋಗಿದ್ದಾರೆ. ಅದು ಹೌದು. ಇನ್ನು ವಿಕ್ರಮ ನಮ್ಮೊಳಗೆ ವಿಕ್ರಮವು ಒಂದು ಇಲ್ಲ. ಹಾಗಾಗಿ ಏನು ಮಾಡುವುದು ಆಲೋಚನೆ ಮಾಡುತ್ತಿರುವುದು. ಶಾಣಿಗೆ ಶ್ರಾವಣ ಬರುತ್ತೇನೆ. ಆದರೆ ಅದಕ್ಕೆ ವಿಕ್ರಮವಾಗಿ ವಿಕ್ರಯವನ್ನು ಮಾಡಬೇಕು. ಬರಹ ಸ್ವಾಮಿ, ಇನ್ನೊಮ್ಮೆ ನಾನು ಒಂದು ಸ್ಥಳದಲ್ಲಿ ನೆಲೆಯಾಗುವುದಕ್ಕಿದ್ದೇನೆ. ಆ ಸ್ಥಳದಲ್ಲಿ ನಿನಗೂ ನನ್ನ ಭಕ್ತಾದಿಗಳು ಕ್ಷೀರಾಭಿಷೇಕವನ್ನು ಮಾಡುವ ಮೂಲಕ ಈಗ ನೀನು ಕೊಟ್ಟಂತಹ ಕಾರ್ಯಕ್ಕೆ ಆ ಯುದ್ಧವನ್ನು ನಾನು ಆ ಮೂಲಕ ಪೂರೈಸುತ್ತೇನೆ. ಒಂದು ಪ್ರಕರಣ ಇಲ್ಲಿಗೆ ಅಂತ್ಯವಾಯಿತು. ಆದರೆ ನಾನು ಒಪ್ಪದೇ ಇರುವುದು. ನನಗೆ ಸೇವೆಗೆ ಯಾರಾದರೂ ಜನ ಬೇಡವೇ? ದೇವ ಸೇವೆಗೆ ಜನ ಆಲೋಚನೆ ಏನು? ಅದು ಅಲ್ಲಿ ನೋಡಿ ಹಣ್ಣು ಮುದುಕಿ ಮಕ್ಕಳ ಮಾತೆ ನೆನಪಾಯಿತು. ನೀನು ಸಿಕ್ಕಿ ಬಹಳ ಒಳ್ಳೆಯ ಕೆಲಸವನ್ನೇ ಮಾಡಿದೆ. ನೀನು ನಿನ್ನ ಕಾರ್ಯದಲ್ಲಿ ಮಗ್ನನಾಗು. ನಾನು ಬಕುಳಿಯನ್ನು ಕೇಳುತ್ತೇನೆ.
ಸಗಣಿ ಕೆಲವೊಮ್ಮೆ ಜಾಗ ಬದಲಾಗುವಾಗ ಅನುಭವ ಆಗ್ತದೆ. ಹೌದು, ನಾನು ಯಾರು ಹೇಳು? ಎಂತಕ್ಕ? ನಾನು ಯಾರು ಹೇಳು? ನನಗೆ ನಾನು ಯಾರು ಅಂತಾನೆ ಗೊತ್ತಿಲ್ಲ ಪುಣ್ಯಾತ್ಮ. ಇನ್ನು ನೀನು ಯಾರು ಅಂತ ಕೇಳುವಂತಹ ಪ್ರಶ್ನೆಗೆ ನಾನು ಹೇಗೆ ತಾನೇ ಉತ್ತರಿಸಲು ಸಾಧ್ಯ? ನಾನು ಯಾರು ಅಂತ ಗೊತ್ತಿಲ್ಲ. ಒಂದು ವಿಷಯ ಗೊತ್ತುಂಟಾ? ಹೇಳು. ತನ್ನನ್ನು ತಾನು ಅರಿಯದವನಿಗೆ ಅರಿಯದವನು ಇನ್ನೊಬ್ಬನನ್ನು ಅರಿವನೆ ಅರಿವನೆ ತಿಳಿಯುವನೆ. ಈಗ ನಾನು ಯಾರು ಗೊತ್ತಲ್ಲ? ಇಲ್ಲಪ್ಪ, ನೀನು ಯಾರು ಗೊತ್ತಲ್ಲ? ಗೊತ್ತಿಲ್ಲ. ನಿನಗೆ ಕುತೂಹಲ ಉಂಟಾ? ಕಾರ್ಯಕ್ರಮ ಜನ್ಮಾಂತರ ಅಂದ್ರೆ ಈಗ ಗೊತ್ತಾಯ್ತಾ? ನಾನು ಯಾರು? ನಿನ್ನ ಕರ ನನ್ನ ತಲೆಯ ಸ್ಪರ್ಶವನ್ನು ಮಾಡಿದಾಗ ನೀನು ಯಾರು ನಾನು ಯಾರು ಎನ್ನುವ ಹಾಗೆ ಎಳೆ ಎಳೆಯಾಗಿ ಚಿತ್ರಣ ಮೂಡಿ ಬರ್ತಾ ಉಂಟು. ಹೇಳು ನೋಡೋಣ. ನಾವು ಈ ಲೋಕದಲ್ಲಿ ಇಂದಿನವರಲ್ಲ, ಮತ್ತೆ ಬಹಳ ಹಿಂದಿನವರು. ಇನ್ನು ಅಂತ ಹೇಳಿದ್ರೆ ವೈಕುಂಠ. ವೈಕುಂಠ. ಹೌದೌದು. ವೈಕುಂಠ ಲೋಕದಲ್ಲಿ ನೀನು ನಾರಾಯಣನಾಗಿದ್ದೆ, ಶ್ರೀಮನ್ನಾರಾಯಣನಾಗಿದ್ದೆ. ನಿನ್ನನ್ನು ಹೊತ್ತೊಯ್ಯುವಂತಹ ಗೌಡ ನಾನಾಗಿದ್ದೆ. ಗರುಡ ನಾನಾಗಿದ್ದೆ. ಆಮೇಲೆ ಸ್ವಲ್ಪ ಸಮಯದ ಬಳಿಕ ನೀನು ಕೃಷ್ಣನಾಗಿ ಅವತರಿಸಿದ್ದೆ. ಹೌದೌದು. ನಾನು ನಿನ್ನ ಮಿತ್ರ ವಿಜಯನಾಗಿ ಹುಟ್ಟಿ ಬಂದೆ. ಇವಾಗ ನೀನು ಶ್ರೀನಿವಾಸ. ನೀನು ನನ್ನ ಪ್ರೀತಿಯ ಸತ ಸುಖೇವ. ಹೌದಪ್ಪ. ಇದು ನಾವು ಮಾಡಿದ ವೇಷ. ಯಾವುದು? ನಾನು ಮಾಡಿದ ವೇಷ. ನಾವು ಮಾಡಿದ ಹೇಳಬೇಡ, ನೀನು ಮಾಡಿದ ವೇಷ. ಮತ್ತೆ ವೇಷ ಆಗುದಿಲ್ವಾ? ಮೋಸ ಮಾಡಿದ ವೇಷದವರೆಲ್ಲ ಮೋಸ ಮಾಡೋದು. ಅಲ್ಲಪ್ಪ, ವೇಷ ಮಾಡ್ಬೇಕು ಅಂತ ಇದ್ರೆ ಏನೋ ಇಚ್ಛೆಯೋ ಆಸೆಯೋ ಮನದಲ್ಲಿ ಇರ್ಬೇಕಲ್ವಾ? ಸರಿ, ಅದಕ್ಕಾಗಿ ಯಾಕೆ ಅಂತ ಈಗ ನನ್ನ ವೇಷ ಹೇಗಾಗಿದೆ ಹೇಳು? ವೇಷ ಅದ್ಭುತ, ಅಚ್ಚುಕಟ್ಟಾಗಿ ಉಂಟು. ವೇಷದ ಬಗ್ಗೆ ನಿನ್ನಲ್ಲಿ ದೂರಕ್ಕೆ ಇಲ್ಲ. ಆದ್ರೆ ಏನು ಇದು ವೇಷ ಅಂತ ಆದ್ಮೇಲೆ ವೇಷದವರು ಪ್ರಧಾನವಾಗಿ ಕಲಿಯಬೇಕಾದದ್ದು ಮೊದಲು ನಾಮ ಹಾಕಿ. ವೇಷದವರು ನಾಮ ಹಾಕಿ ಮೊದಲು ಕಲಿಬೇಕು. ಯಾಕಂದ್ರೆ ವೇಷದಲ್ಲಿ ಪ್ರಧಾನವಾಗಿ ಮೆಟ್ಟು ಕಾಣುವುದು ಅವನ ಮುಖವರ್ಣಿಕೆ. ಹೌದಪ್ಪ. ಹಾಗಾಗಿ ನಾಮ ಸರಿ ಇರಬೇಕು. ಈಗ ನನ್ನ ನಾಮ ಸರಿ ಇಲ್ವಾ? ಯಪ್ಪ, ನಾಮ ಇದು ಯಾವ ವೇಷ ಹೇಳಿದ್ರು? ಕಿರಾತ ವೇಷ. ನಾಮ ಓರೆ ಆಗಬೇಡ. ಕಿರಾತನ ನಾಮ ಓರೆ. ಕಿರಾತರೆಲ್ಲ ಸರಿಯಾಗಿರುವುದಿಲ್ಲ, ಅವರ ಬೆನ್ನಿದ್ರು ಓರೆ ಕೋರೆ. ಹೌದಾ? ಅದಿರ್ಲಿ. ಆಮೇಲೆ ನನ್ನ ಕಟ್ಟಿದ್ದೆಲ್ಲ ಹೇಗಾಗಿದೆ? ಕಟ್ಟಿದ್ದ ಒಳ್ಳೆಯದಾಗಿದೆ. ಅದು ಸ್ವಲ್ಪ ಕಟ್ಟಿಸಿಕೊಳ್ಳುವಾಗ ನೀನು ಗುಂದಾಲೋಚನೆ ಮಾಡಬೇಕಿತ್ತು. ಅದು ಸರಿಯಾಗಿ ಕಟ್ಟಿ, ಇದು ಸರಿಯಾಗಿ ಕಟ್ಟಿ ಎನ್ನುವ ಹಾಗೆ ಮಾರ್ಗದರ್ಶನ ಕೊಡಬೇಕಿತ್ತು. ಸ್ವಲ್ಪ ಅಸ್ತವ್ಯಸ್ತವಾಗಿ ಉಂಟು. ನಡಿ ನೋಡುವ. ಒಂದು ನನ್ನ ನಾಟ್ಯ ಹೇಳ್ಬಿಟ್ಟು ಹೆಜ್ಜೆಗೆ ಅಷ್ಟು ಸ್ವಲ್ಪ ತಿದ್ದಬೇಕು. ಈಗ ನಾನು ಅದನ್ನು ಬಿಟ್ಟು ಮತ್ತೆಲ್ಲ ಸರಿ ಉಂಟು. ಈಗ ಆಮೇಲೆ ಪ್ರಾಧಾನ್ಯವಾಗಿ ಬೇಕಾದದ್ದು ಮಾತುಗಾರಿ, ಸೇರಿರುವಂತಹ ಸಭಿಕರನ್ನು ಸೆಳೆಯುವಂತಹ ಗುಣ. ಸ್ವಲ್ಪ ಮಾತಾಡುತ್ತೆ. ಮತ್ತೆ ನಾನು ಇಷ್ಟೊಂದು ಮಾಡಿದ್ದೇನೆ. ಅದು ಸ್ವಲ್ಪ ಸರಿ ಮಾಡಿ. ಅದು ನನ್ನ ಮಾತು ಸರಿ ಇಲ್ಲ. ಅದು ಬಿಟ್ರೆ ನಿನ್ನದೆಲ್ಲ ಅದ್ಭುತ ವೇಷ. ಅದ್ಭುತಕ್ಕಿಂತ ಕರ್ಮ. ಒಬ್ಬನ ವೇಷದಲ್ಲಿ ಮಾತುಗಾರಿಕೆ ಸರಿ ಇಲ್ಲ. ಸರಿಯಿಲ್ಲ. ಅವನ ಅಭಿನಯ ಸರಿ ಇಲ್ಲ. ಸರಿಯಿಲ್ಲ. ಮುಖವರಿಕೆ ಸರಿ ಇಲ್ಲ. ಸರಿಯಿಲ್ಲ. ಅವನ ನಾಟ್ಯ ಸರಿ ಇಲ್ಲ. ಕಟ್ಟಿದ್ದು ಸರಿ ಇಲ್ಲ ಅಂತಾದ್ರೆ ಅವನ ವೇಷ ಧರ್ಮ ಭಿನ್ನತ್ವ. ಮತ್ತೆ ಎಂತದ್ದ ಕಿರಾತ ವೇಷ. ಈಗ ನಾನು ಹೇಳಿದ್ದು ಹೌದು. ಕಿರಾತ ವೇಷನಿಗೆ ಒಪ್ಪುವಂತಹ ಉಡುಗೆ ತೊಡುಗೆಗಳು ಇದಲ್ಲ. ಇದು ನಾನು ಸಾಮಾನ್ಯ ಕಿರಾತ ವೇಷ ಧರಿಸಿದ್ದಲ್ಲ. ಶೃಂಗಾರದಿಂದ ಬಂದ ಕಿರಾತ ವೇಷ. ಕಿರಾತ ವೇಷ. ಯಾಕೆ ಗೊತ್ತಾಯ್ತಾ? ಯಾಕೆ ಮೃದುಲಾಂಚಕ ಪ್ರಕಾರವಿಲ್ವೇನೋ? ಮೃದುಭಾಷೆಗಳು ಶೇಷ ಶರಣರಾಗಿ ಹೊರಡಿಸಿದಂತಹ ಕಾಲಕ್ಕೆ ಬಂದವರನ್ನ ಎದುರು ತುಳಿದು ವರ್ಷಗಳಲ್ಲಿ ಸ್ಥಾನ ಪಡೆದುಕೊಂಡಂತಹ ಲಕ್ಷ್ಮಿ ಮನೆ ಬಿಟ್ಟು ಹೋಗು. ಹೆಂಡತಿ ಒಬ್ಬಳು ಮನೆಯಲ್ಲಿ ಇಲ್ಲದಿದ್ರೆ ಆ ಮನೆ ನಮಗೆ ಬೇಕಾ? ಹೆಂಡತಿ ಮನೆಯಲ್ಲಿ ಇದ್ದರೆ ಗಂಡನಿಗೆ ಆ ಮನೆಯಲ್ಲಿ ಎಂತ ಸುಖ ಉಂಟು. ಹಾಗಾಗಿ ನನ್ನ ಕರವೀರ ಪುರವನ್ನು ಸೇರಿದ್ದಾರೆ ಅಂತ ತಿಳಿದು ಅವಳನ್ನು ಅರಸುತ್ತಾ ಬಂದವ. ಕರವೀರಪುರ. ಸರಿ, ಹೋಗುವುದಾ ನೀನು? ಮತ್ತೆ ಕರವೀರಪುರ. ಕರವೀರಪುರಕ್ಕೆ ಹೊರಟವ. ಹೇಗೆ ಹೋಗುದು? ಹೇಗೆ ಹೋಗುದು?
ಮತ್ತೊಂದು ಸಿದ್ಧತಡ ಮೇಲಿನಿಂದ ದೇವೇಂದ್ರ ಉಚ್ಚೈಶ್ರವ ಅದ ಹಾ ಮೇಲಿಂದ ಹಾಗೆ ಹಿಡಿದು ಅಂತ ಆಗಿ ಸ್ವಲ್ಪ ಮುಂದಕ್ಕೆ ಹೋಗಿ ಆ ಕಾಲಲ್ಲಿ ನಿಂತಿದೆ. ಬಿಳಿ 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 ಉಂಟು. ದೇವೇಂದ್ರ ಉಚ್ಚೈಶ್ರವ ದೇವೇಂದ್ರ ಉಚ್ಚೈಶ್ರವ ಅಂತ ಅವನ ಬಿಳಿಯ ಕುದುರೆ ಕುದುರೆಯ ನಿನ್ನ ದೇವೇಂದ್ರ ಅಂತ ಪರಂಗಿ ತಜ್ಞ ನೋಡು. ಪರರ ಇಂಗಿತವನ್ನು ಅರಿಯುವ ಪರಂಗಿ ತಜ್ಞ ಪರರ ಇಂಗಿತವನ್ನು ತಿಳಿಯುವ ತಜ್ಞ. ಯಾಕೆ ಹೇಳು, ನಿಮ್ಮಂತ ದೊಡ್ಡವರು ಸಂಕಲ್ಪಿಸಿದ್ರೆ ಮೇಲೆಯಿಂದ ಇಳಿದು ಬರ್ತದೆ. ನಮ್ಮಂತ ಬಡವರು ಇಲ್ಲಿ ಹೋಗ್ತಾ ಇರುವಂತ ಕೈ ಅಡ್ಡಂಡಿ ಹಾಕಿದ್ರು ಕೂಡ ನಿಲ್ಲಿಸುವವರು ಎಲ್ಲಕ್ಕೂ ಯೋಗ್ಯತೆ ಎನ್ನುವುದು ಬೇಕಲ್ಲ. ಇಲ್ಲಿ ಮತ್ತಂತಲ್ಲ, ಇಬ್ಬರಿದ್ದೇವೆ. ಒಂದು ಕುದುರೆಯನ್ನು ಕಳಿಸಿದ್ದಾನಲ್ಲ, ಬಿಳಿಯ ಕುದುರೆ ಕಳಿಸುವಾಗ ನಿನ್ನ ಸ್ನೇಹಿತ ನಾನಿದ್ದೇನೆ ಎನ್ನುವ ಕಾರಣಕ್ಕಾಗಿ ಒಂದು ಕಪ್ಪಿನ ಕುದುರೆಯನ್ನು ಕಳಿಸಬೇಡ ಅಂತ. ಹೌದೇನು? ನನಗಿರುವಾಗ ನಿಮಗೆ ಪ್ರತ್ಯೇಕ ಯಾಕೆ? ನಾನು ನನಗೆ ಬಂದಂತಹ ಮೃಗವನ್ನು ನೀವು ಏನಿ ಇಬ್ಬರ ಜೊತೆಯಾಗಿ ಪ್ರಯಾಣ ಹೋಗುವುದು. ಹೌದು. ಚಾಲನೆ ಮಾಡುವುದು ಯಾರು? ಚಾಲನೆ ಮಾಡುವುದು ನಾನು. ನೀನು ಹಿಂದಿನಿಂದ ಕುಳಿತುಕೊಳ್ಳುವುದು. ನಿನ್ನನ್ನು ಅಪ್ಪಿ ಹಿಂದಿನಿಂದ ಕುಳಿತುಕೊಳ್ಳೋದು. ಏನಾಯ್ತಾ? ನಿನ್ನೊಟ್ಟಿಗೆ ಬರುವುದಕ್ಕೆ ಆಸಕ್ತಿ ಇಲ್ವೋ? ಯಾಕೆ ಹೋಗುದು ಯಾಕೆ? ಹೋಗುದು ಬೇಟೆಗೆ. ಬೇಟೆಯ ನೆಪದಲ್ಲಿ ಮೃಗಾಕ್ಷಿಯ ಬೇಟೆಗೆ. ಹೆಣ್ಣು ಮಕ್ಕಳನ್ನು ಕಾಣುವುದಕ್ಕಲ್ವ? ಹೌದು. ನನ್ನವಳು ಪದ್ಮಾವತಿ ಬರ್ತಾಳೆ ವನವಿಹಾರಕ್ಕೆ. ಆವಾಗ ಅವಳನ್ನು ನಾನು ಸೇರಬೇಕು ಎನ್ನುವ ಉದ್ದೇಶದಿಂದ ಬಂದದ್ದು. ಆ ಕಾರಣಕ್ಕೆ ನಾನು ಯಾವ ಕರ್ಮಕ್ಕ ನಿಮ್ಮೊಟ್ಟಿಗೆ ಬರುವುದು? ನೀನು ಬೇಕಾ? ನೀನು ಜೀವನದಲ್ಲಿ ನಾನು ಸಗನಾಗಿ ಹೇಳಿದ್ದವನನ್ನು. ಆ ಕಾರಣದಿಂದಾಗಿ ನಿಮ್ಮೊಡನೆ ಬರುವುದಕ್ಕೆ ಒಳ್ಳೆ ಅಂತ ಹೇಳಿತ್ತು. ನೀನು ಅಳುವುದು ಯಾಕೆ? ಮತ್ತೆ ಈ ಜನ್ಮದ ಕಥೆಯಲ್ಲ, ಮತ್ತೆ ಹಿಂದಿನ ಜನ್ಮದ ಕಥೆಯನ್ನು ನಾನು ಹೇಳುವುದು. ಹಿಂದಿನ ಜನ್ಮದಲ್ಲಿ ನಾನು ಕೃಷ್ಣ, ಹೌದು, ನಾನು ವಿಜಯ, ಹೌದು, ಜೊತೆಯಾಗಿ ಹುಟ್ಟಿ ಬೆಳೆದವರು. ಹೌದು. ಹಾಗಂತ ನೀನು ಎಷ್ಟು ಮದುವೆ ಆಗಿ? 16,008. ನಿನ್ನಷ್ಟೇ ಪ್ರಾಯದಲ್ಲಿ ದೊಡ್ಡವ. ನನ್ನದೊಂದು ಸಖ ಇದ್ದಾನೆ, ಅವನಿಗೊಂದು ಮದುವೆ ಮಾಡಿಸ್ಬೇಕು ಅಂತ ಒಮ್ಮೆ ಆದ್ರೂ ನಿನ್ನ ಮನಸ್ಸಿನಲ್ಲಿ ಬಂದಿದ ಹೇಳು? ಅಷ್ಟು ಮಂದಿಯನ್ನು ನೀನು ಒಬ್ಬನೇ. ನನಗೆ ಇರಲಿಲ್ಲ. ಆ ಕಾರಣದಿಂದಾಗಿ ನಿನ್ನೊಟ್ಟಿಗೆ ಬರಲಾಗಂತ ಹೇಳಿದೆ. ನನ್ನ 16,008 ಮಂದಿ ಮಡದಿಯನ್ನು ಹೆಣ್ಣಿಗೆ ಕೊಡುವುದಕ್ಕೆ ಅದು ಹಣ್ಣಲ್ಲ, ಅವರ ಹೆಣ್ಣು ಮಕ್ಕಳು. ಅವರನ್ನು ಕೊಡುವುದಕ್ಕೆ ಅಂತಲ್ಲ, ಬೇರೆಯವರನ್ನು ಯಾರನ್ನಾದ್ರೂ ಒಪ್ಪು ಅಂತ ನಾನು ಮುಂದೆ ಹೋದಾಗ ನೀನು ಅಪ್ಪೆ ಆಯ್ತು. ಮತ್ತೆ ನಾನೆಂತ ಸಾಯ ನೋಡು, ಯಾವುದಕ್ಕೂ ರೂಪ ಎನ್ನುವುದು ಬೇಕು. ಈ ರೂಪಕ್ಕೆಲ್ಲ, ಈ ಮುಸುಕಿಗೆಲ್ಲ ಸಿಗ್ತಾರ ಹೆಣ್ಣು ಮಕ್ಕಳು. ನೀನೊಂದು ಸಿಗುತ್ತಾರೆ, ಬಿಟ್ಟು ಕೊಡ್ಬೇಕಷ್ಟೇ. ಅಲ್ಲೇ ಹೆಂಗಸರು ಸಿಕ್ಕಿಲ್ಲ, ಅದಾದ್ರೂ ಸಿಕ್ಕೇ ಅಲ್ಲ. ಆದ್ರೆ ಒಂದು ಈಗ ಇಂದು ನೀನು ಹೋಗುವುದನ್ನು ನಿನ್ನ ಒಂದನ್ನು ಮಾತ್ರ ಆಯ್ಕೆ ಮಾಡಿ ಮತ್ತೆ ಎಲ್ಲವನ್ನು ನನಗೆ ಕೊಡ್ತೀಂತ ಭರವಸೆಯನ್ನು ನೀಡಿದ್ರೆ ಮಾತ್ರ ಬರುವವಳು ಬರಲಿಕ್ಕಿಲ್ಲ. ಸಖಿಯರನ್ನು ಮೆರಹಿಕೊಂಡು ಬಂದಾಳು. ಅವರೆಲ್ಲರನ್ನು ನೀವು ಮದುವೆ ಮಾಡಿಸಿದ Sabiya,
ದೊಡ್ಡ ದೇಶದ ಅರಸನ ಕುಮಾರಿಯಾಗಿ ಇಷ್ಟೆತ್ತರಕ್ಕೆ ಬೆಳೆದಿದ್ದೇನೆ. ಇದಕ್ಕೆಲ್ಲ ಕಾರಣ ನನ್ನ ತಂದೆ ತಾಯಿಗಳು ನನಗಿದ್ದಂತಹ ಸಂಸ್ಕಾರ. ಸರಿಯಾದ ಸಮಯಕ್ಕೆ ಗುರು ಮುಖೇನ ನನಗೆ ವಿದ್ಯಾಭ್ಯಾಸವನ್ನು ಮಾಡಿಸಿದ್ದಾರೆ. ಅವೆಲ್ಲವನ್ನು ಮುಗಿಸಿ ನಾನೀಗ ಅರಮನೆಯನ್ನು ಸೇರಿದವಳಿದ್ದೇನೆ. ಆದರೆ ಮನಸ್ಸಿಗೆ ಏನೋ ಒಂದು ರೀತಿಯ ಬೇಸರ. ಈ ಅರಮನೆಯಲ್ಲಿ ಎಲ್ಲವೂ ಇದ್ದರೂ ಏನೂ ಇಲ್ಲದ ಹೊರದಿ ನನ್ನ ಮನಸ್ಸು ಏನೋ ಬೇಕು ಎನ್ನುವ ಹಾಗೆ ಹಂಬಲಿಸುತ್ತಾ ಉಂಟು. ಆ ಬೇಸರವನ್ನು, ಆ
ಹೌದು. ನಿಮ್ಮ ಅಭಿಪ್ರಾಯ ಹೇಗೆ ಅಂತ ಹಾಗೆ ನೀವೇನು ಹೇಳಿದ್ರಿ? ನಿಮ್ಮ ತಂದೆಯವರ ಅಪ್ಪಣೆ ಕೊಟ್ರೆ ನಾವು ಬರ್ತೇವೆ. ನನಗೂ ಅಷ್ಟೇ ತಂದೆಯವರನ್ನು ಕಂಡಾಗ ಬಹಳ ಭಕ್ತಿ ಹಾಗೂ
ಅವುಗಳೆಲ್ಲವನ್ನು ಕೊಯ್ದು ಮಾಲೆಯನ್ನು ಮಾಡಿ ಎಲ್ಲರೂ ಅವರವರ ಕೈ ಜಾಗವನ್ನು ತೋರಿಸಬೇಕೆಂದು ಎನ್ನುವ ಸ್ಪರ್ಧೆಯನ್ನು ಇಲ್ಲಿಯೇ ಪಡಿಸೋಣ ಎಂದು ಚಿಂತೆ ಮಾಡಿದ್ದೇನೆ. ಅದಕ್ಕಾಗಿ ನಿಮ್ಮೆಲ್ಲರ ಸಹಕಾರ ಬೇಕು. ಹೌದು. ನೀವು ಯಾವ ಹೋಗ್ಲಿಕ್ಕೆ? ನಾನು ಹಬ್ಬಿಗೆ. ಸುಮ್ಮಿಗೆ? ಹೌದು. ನೀನು? ಹಾಗಾದ್ರೆ ಜಾಜಿನಾಗಿ ಆಗಿದ್ದಲ್ಲ. ನೀನು ಆನೆ ಬರುವುದನ್ನು ನೋಡಿ ನಿನ್ನ ಬಿಲ್ಲು ತೋರಿಸಿದ್ದೆ ತಡ. ಬಿಲ್ಲು ತೋರಿಸುವಾಗಲೇ ಆನೆಗೆ ತಲೆ ತಿರುಗಿ ಅಲ್ಲೋ ಅಲ್ಲಿಗೆ ಶರಣ ಬಂದು ಆ ಶರಣ ಹೇಗೆ ಹೋಯಿತು. ಅದಲ್ಲ ನೋಡುವಲ್ಲ ನರುಂಜರ ಗುಂಪನ್ನು ಕಾಣ್ತಾ ಇದ್ದೇನೆ. ಆ ನರುಂಜರ ಗುಂಪಿನಲ್ಲಿ ಒಬ್ಬಳಾಗಿ ವಿಷಜಾಕ್ಷಿಯನ್ನು ಶೋಭಿಸ್ತಾ ಇದ್ದಾಳೆ. ಅವಳನ್ನು ನೋಡ್ತಾ ಇರಬೇಕು ಅಂತ ಮನವಾಗಿದೆ. ನೋಡೋಣ, ತುಸು ಗಮನಿಸೋಣ. ಸಿಕ್ಕಿದ ದಾರಿ ಬೆಂಬಟ್ಟಿಕೊಂಡು ನಾನು ಬಂದದ್ದು. ಅದೊಂದು ವಿಚಿತ್ರ. ಆನೆಗೇನು ಆಗ್ಲಿಲ್ಲ ಅಲ್ಲ? ನನಗೆ ನಾನು ಓಡಿಬಿಟ್ಟಿಲ್ಲ. ಅಷ್ಟೊತ್ತಾಗ ನಮ್ಮ ಉಪವನಕ್ಕೆ ಇಬ್ಬರು ಬಲಪುರುಷರಾಗಲು ಹೋಯ್ತು. ಹೌದು, ಆಗುವುದಿಲ್ಲ. ಪುರುಷರಿಗೆ ಅಪ್ಪಣೆವಿನ ಪ್ರವೇಶವಿಲ್ಲ. ಆದರೆ ಅವರಿಬ್ಬರು ದೂರವನ್ನು ಏರಿಕೊಂಡು ಬಂದು ಒಂದು ಮರಕ್ಕೆ ಕಟ್ಟಿ ಹಾಕಿ ಬಂಡೆಕಲ್ಲನ್ನು ಏರಿ ಬಿಲ್ಲನ್ನು ಎತ್ತಿ ಬಾಣವನ್ನು ಪ್ರಯೋಗಿಸಿದೆ. ಆನೆ ಓಡಿ ಹೋಯ್ತು ತಾಯಿ. ಓಡಿ ಹೋಯ್ತಾ? ಆ, ಬಿಲ್ಲು ಎತ್ತಿದ ತಕ್ಷಣವೇ ಓಡಿ ಹೋಯ್ತು. ಮತ್ತೆ ಯಾರೋ ಬಂದಿರಬೇಕು. ಒಂದು ಹೋರಾಟದಲ್ಲಿ ನಮಗೇನು ಕೆಲಸ? ಈಗ ಆನೆ ಹೋದ ಅಂತ ಹೇಳಿ. ಮತ್ತೆ ಆನೆ ಹೋದರೆ ಏನು? ಆನೆ ಹೋದ. ಒಂದು ಮಾತು ಕೇಳಿದ್ದೆ ಆನೆ ಅಂತ. ಅವನದ್ದೇ ಆನೆ. ಆನೆ ಹೋದ. ಅವನನ್ನೊಮ್ಮೆ ನೋಡ್ಬೇಕಿತ್ತು. ನಾನು ಕರಪುರುಷರನ್ನು ಏನು ಮಾತನಾಡ್ತಾ ಇದ್ದೆ? ಚಂದವನ್ನು ನೀವು ನೋಡಬೇಕು. ಒಬ್ಬ ಸಾಕ್ಷಾತ್ ಹನುಮಂತನಾಗಿದ್ದಾನೆ. ಮತ್ತೊಬ್ಬ ಇದ್ದಾನೆ ಹೇಳಿದ್ದಲ್ಲ? ಅವನ ಅಂಗದ ಬಾಬಾ ಹನುಮಂತ. ನಾನು ಹೇಗೂ ಇದ್ದು ನೋಡಿದ್ದೇನೆ. ನೀವೊಮ್ಮೆ ನೋಡ್ಬೇಕು, ವಿಚಾರ ಮಾಡ್ಬೇಕಲ್ಲ. ನಿಮ್ಮ ಒಬ್ಬವನಿಗೆ ಹಾಗೆ ಯಾರೋ ಬಂದಿದ್ದಾರೆ. ಕರಪುರುಷರು ನಾನು ಹಾಗೆ ನೋಡಿಲ್ಲ. ರಾಜಕುಮಾರಿ ನಾನು. ಹಾಗೆಲ್ಲ ಬೇರೆಯವರನ್ನು ನೋಡ್ಲಿಕ್ಕಿಲ್ಲ. ನಿಮಗೆ ಉಪಾಯ ಬೇಕು. ನಾವು ಇದ್ದು ನೋಡುದು. ನಮ್ಮ
ಸುದ್ದಿ ಸಿಗಿದೆ. ಅದೊಂದು 3 ಸರಿ ಬಂದು ಹೋಗಿ ಅಂತರ ಬೇಕು ಅಂತ ಹೇಳಬೇಕು. ಮತ್ತೆ ಬರುವುದು ಬೇಡ ಸುಮ್ಮನೆ. ಇದು ಅಂತಲೂ ಹೇಳಿದ್ರಲ್ಲ, ಎಷ್ಟು ಅಂತಲ್ಲ? ಒಂದು 7 ಹೆಜ್ಜೆ ಹಿಂದೆ. 7 ಹೆಜ್ಜೆ ಹಿಂದೆ ಹೆಣ್ಣು ಮಕ್ಕಳಲ್ಲಿ ಮಾತಾಡುವಾಗ ಅಂತರ ಬೇಕು. 7 ಹೆಜ್ಜೆ ಲೆಕ್ಕ ಮಾಡು. ಲೆಕ್ಕ ಮಾಡ್ತೇನೆ. ಸ್ವಲ್ಪ ಆಯ್ತಾ ಈಗ? ಹಾಗಾದ್ರೆ ಒಂದು 7 ಹೆಜ್ಜೆ ಮುಂದೆ. ಮುಂದೆ ಆಯ್ತಲ್ಲ. ಏನಾಯ್ತು? ನಿಮ್ಮ ಮದುವೆಯ ಶುಭಕಾಮನೆಗಳು. ಈಗ ಮದುವೆ ಆದದಲ್ವಾ? ಓ ದೇವರೇ. ನನ್ನ ಅಜ್ಜಿ ಹೇಳಿದ 7 ತುಳಿದ್ರೆ 7 ತುಳಿದ್ರೆ ಸಪ್ತಪದಿ ಮದುವೆ ಆದ ಹಾಗೆ ಎನ್ನುವ ಹಾಗೆ. ಈಗ 7 ಹೆಜ್ಜೆ ಇರ್ಲಿಲ್ವಾ ನೀನು? 7 ಹೆಜ್ಜೆ ಇಟ್ಟಲ್ಲ ಅವರು ಮಾತ್ರ, ನಾನಿರ್ಲಿಲ್ಲ. ನೀವೀಗ ನಾವು 7 14 ತುಳಿಯುವ ನಿನಗೆ ನೀವು ಒಂದೊಂದು ಬಂದಿದ್ದೀರಿ, ಇದು ಯಾರದ್ದು? ಇವನ ನಮ್ಮವನ? ನೀವಲ್ಲ? ಇವನ ನಮ್ಮವನ? ನನ್ನದು. ಆ ಹೂ, ನನ್ನದು. ಆ ಗಿಡ, ಆ ಬಾತುಕೋಳಿ, ನನ್ನದು. ನನ್ನದು. ನಾನು ನನ್ನದು. ಅದಿಲ್ಲ ಅದಿಲ್ಲ ಅದಿಲ್ಲ. ನಾನು ಕೊನೆಯದಿಲ್ಲ. ಕೊನೆಯದಿಲ್ಲ. ಸರಿ ಹಂಗೆ ಆಗಿಲ್ಲ. ಈಗ ಅದನ್ನ ಹಾಗೆ ನನ್ನ ಹಾಗೆ ನೀವು ಹಿಂದೆ ಹೋಗ್ಬಿಡಿ. ನಾವು ನಮ್ಮ ಹಾಗೆ ಹಿಂದೆ ಹೋಗೋದಕ್ಕೆ ಹೌದು. ಯಾರ್ಯಾರು ಹೇಳಿದ್ದಲ್ಲ. ಮತ್ಯಾರನ್ನು? ಓ, ಆ ಮುಂದೆ ನಡೆಯುವ ತರಗತಿಗಳನ್ನೇ ಹೇಳಿದ್ದು ನಾನು. ಯಾರ? ಇವತ್ತು ಚೆಲುವು ನೋಡು. ಶಶಿ. ಚೆಲುವು ತಾರುಣ್ಯ, ಛೆ. ಚೆಲುವು ಲಾವಣ್ಯ, ಛೆ. ಚೆಲುವು ಸುಂದರಿ, ಛೆ. ಚಂದ್ರದ ಬೆರಳು, ಛೆ. ನಿನ್ನ ಬೆರಳು, ಹಾ. ಅದು ಸಂತೋಷದ ಫಲ, ಹಾ. ಕನ್ನಡದ ಕಪೋಲ, ಹಾ. ರಾಮನಗರದ ಹುಟ್ಟು, ಒಪ್ಪ. ನಿನ್ನ ಪಯೋಧರೆ. ಆಹಾ. ಆಹಾ, ಆಹಾ. ಸಿ. ನಮ್ಮ ಸೃಷ್ಟಿಯಲ್ಲಿ ಅದ್ಭುತದ ಹೆಸರು. ನಿನ್ನ ಕರ್ಣ. ನಿನಗೊಂದು ಒಂದು ರಸಭಾವ ಪ್ರಜ್ಞೆ ಏನು? ಅರ್ಥ ಆಗಲಿಲ್ಲ. ಹೋಗಿ ಹೋಗಿ ಅವಳನ್ನು ಹೊಗಳು. ಹೋಲಿಸುವ ಹಾಕಿದ್ದು ಅವಳು. ಅದೆಂತದ್ದು? ಮತ್ತೆ ಹೊಗಳಿಸುವಂತೆ ಯಾವುದು? ಅಪ್ಪ ಹಿಂದಿನದ್ದು ನೋಡಕ್ಕೆ. ಓ, ಇದು ಛೆ. ಅವಳು ಚಂದವ. ಮತ್ತೆ ಅದು ಹಾಗೆ ಸೌಂದರ್ಯದ ಸಾಕ್ಷಾತ್ಕಾರವಾದ ಈ ವ್ಯಕ್ತಿಯ ಮಾನಸಿಕವಾದ ಸಂಸ್ಕಾರ ನೋಡುವ ಭಾವನೆಯಿಂದ ಹೊರತು ವಸ್ತುವಿನಲ್ಲಿಲ್ಲ. ಒಬ್ಬರು ಚಂದ ಕಂಡ್ರೆ ನಿಮಗೆ
ಗುಳ್ಳೆ 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 ಕಾಲು ಆನೆ ಕಾಲು. ಹೆಣ್ಣು ಮಕ್ಕಳನ್ನು ಹೊಗಳುವಿಕೆಯಲ್ಲಿ ನೀವು ಹೇಳಿದ್ದು ಹೆಣ್ಣು ಮಕ್ಕಳು ಆನೆಯಾಗಿ ನಡೆಯುವುದಂಥದ್ದು ಮದಗಜಗಮನೆ ಅಂದ್ರೆ ಆನೆ ಕಾಲಲ್ಲ, ಮಂದಗತಿಯಲ್ಲಿ ಆನೆ ನಡೆಯುವುದನ್ನು ಮದಗಜಗಮನೆ ಅಂತ ಹೇಳಿ ಆನೆ ಹಾಗೆ ನಡೆದು. ಹೌದು, ಆನೆ ನಡೆಯುವ ಹಾಗೆ ನಡೆಯುವವಳನ್ನು ಮದಗಜಗಮನೆ ಅಂತ ಹೇಳುವುದು. ಹಾಗೆ ನಡಿಬೇಕಾದ್ರೆ ಕಾಲು ಕೂಡ ಆನತೆ ಆಗಿರ್ಬೇಡ. ಆನತೆ ಆಗಿರ್ಬಾರ್ದು, ಆನತೆ ಆಗಿರ್ಬೇಕು ಅಂತಿಲ್ಲ, ಅವನತೆ ಆಗಿರ್ಬೇಕು. ಆನೆ ಕಾಲು ಅಂತ ಒಟ್ಟಿನಲ್ಲಿ ಹೇಳುದು. ನೋಡು, ನಿಮ್ಗೆ ಯಾರು ಹೆಂಗಸರನ್ನು ಹೊಗಲಿಕ್ಕೆ ಹೇಳಿದ್ದು? ಅದು ನಾನೇ. ಹೆಂಗಸರನ್ನು ಹೊಗಳುವಾಗ ಹೂವಿಗೆ ಹೋಲಿಕೆ ಹೊಗಳ್ಬೇಕು. ಅವಳ ಮುಖ ಕಮಲ, ಕಣ್ಣು ಕಮಲ ಹಾಗೆಲ್ಲ ನೋಡ. ನೀವು ತರಕಾರಿಗಳಿಗೆ ಹೋಲಿಸ್ಬೇಕು. ಎಲ್ಲರೂ ಹೂವಿಗೆ ಹೋಲಿಕೆ ಕೊಟ್ರೆ ಈ ತರಕಾರಿಗೆಲ್ಲ ಬೇಸರ ಆಗುದಿಲ್ಲ. ಅದಕ್ಕೆ ನಾನು ನನ್ನ ತಂದಿರಲಿ ಇಂಥ ತರಕಾರಿಗೆ ಹೋಲಿಕೆ ಕೊಟ್ಟವರನ್ನು ಹೊಗಳಿ ಚಂದ್ರಗೌಡ, ಅವಳ ಮುಖ, ಅವಳ ಹುಕ್ಕುಂಡಿ, ಅವಳ ಕಣ್ಣು, ಅವಳ ನೀನು ನಾನು ಇಬ್ಬರು ಹೋಗಿ ಕಾಡಿಗೆ ಹೋಗುವ ಬೇಟೆ ಆಡುವ ಅಂತ ಹೇಳಿ ಇಲ್ಲಿಗೆ ಬಂದು ನನ್ನನ್ನು ನಿನ್ನ ಕಣ್ಣು ಮೂಗು ಬಾಯಿ ಏನು ಇಲ್ಲದೆ ಚಚ್ಚಿ ಹೋಗಿದೆ ಅಂತ ಹೇಳೋದು ನಾನು. ನನ್ನ ಭಾಗ್ಯವೇ. ಸಾರ್ವಜನಿಕ ಬಾವಿ ಇದು ಕೊಡ್ತಾನಲ್ವಾ? ಸಾರ್ವಜನಿಕ ಬಾವಿ ಇದು ಕೊಡ್ತಾನಂತ ಸಾಮಾನ್ಯವ? ಊರಿನವ ಎಲ್ಲ ಹೆಂಗಸರು ಬಂದು ಒಬ್ಬ ಕೈಯ ಕುಡಿದ ಕೊಡ್ತಾನಕ್ಕೆ ನನ್ನ ಭಾಗ್ಯ ಅಂತ ಹೇಳಿ ರಸ್ತೆಯೇ ಪುಣ್ಯಾತ್ಮ. ಮಾತಾಡಿಸಬೇಕು ಮನಸ್ಸಾಗಿದೆ. ಆದ್ರೆ ಏನು ಅಳುಕು, ಅಂಜಿಕೆ, ನನಗೆ ಹುಡುಗಿಯರಿಗೆ ಮಾತಾಡಿಸಿ ಅಭ್ಯಾಸ ಇಲ್ಲ ಅಲ್ವಾ? ಗಂಡಸಾಗಿ ಯಾಕೆ ಹುಟ್ಟಿದ್ಯೋ ಪುಣ್ಯಾತ್ಮ? ಏನು ಮಾಡೋದು? ಧೈರ್ಯವು ಸರ್ವತ್ರಕ್ಕೆ ಸಾಧನ. ಎಲ್ಲರೂ ನಿನ್ನ ಹಾಗೆ ಇರುವುದಿಲ್ಲಲ್ಲ. ಧೈರ್ಯವನ್ನು ತೆಗೆದುಕೋ ಮಗಳು. ಧೈರ್ಯ ನಮ್ಮ ಪರವಾಗಿ ನನ್ನನ್ನು ನೋಡು, ನೋಡಿ ತಾಯಿ ಮಾಡಿ ಗಂಡು ಮಕ್ಕಳಿಗೆ ಯಾವಾಗಲೂ ಧೈರ್ಯವೇ. ನೋಡು ಧೈರ್ಯ ಹೋಗಿ ಏನಾಯ್ತಾ? ಇಲ್ಲ ಧೈರ್ಯ ತಗೊಳ್ತಾ ಇದ್ದೇನೆ. ಬೇಕಾ? ಓ ನಾರಿ, ಓ ಪೂರಿ ಪೂರಿ ಅಲ್ವಾ? ಇದು ಮಕ್ಕಳಿಗೆ ಹೋರಾಡ್ತೇವೆ. ಕೋರಿಯ ಓ ಮತಗಜ ಗಮನೆ, ಮತಗಜ ಗಮನೆ, ಮತಗಜ ಗಮನೆ. ಓ ರಮಣಪ್ಪಣ್ಣನ ನೀನು ಹಾಗೆ ಮಾತಾಡ್ತಾ ಅವಳು ಆಗಿ ನನಗೆ ಯಾಕೆ ಧೈರ್ಯ ಹೇಳಿ ಮಾತ್ರ ಇನ್ನಷ್ಟು ಧೈರ್ಯ ಇಲ್ಲ. ಓ ಕೋಮಲೆ, ಕೋಮಲೆ ಎನ್ನುವ ಶಬ್ದಪ್ರಯೋಗದಿಂದ ಮಾತನಾಡಿಸಿದ್ರೆ ಆ ಶಬ್ದಕ್ಕೆ ನಾವು ಅಪಚಾರ ಮಾಡಿದ್ವಿ. ಇಷ್ಟು ಕೋಮಲಾಗಿ ಚೆನ್ನಾಗಿ ಗೊತ್ತಿಲ್ಲ. ನಟಿಸುವುದಕ್ಕೆ ಶಬ್ದದಾರಿದ್ರ್ಯ ಉಂಟಾಗ್ತಾ ಇದೆ. ಯಾವ ಕವಿ ಕಂಡ ಕಲ್ಪನೆಯ ಪುರುಷವನ್ನು ನಾನು ವ್ಯಕ್ತವಾಗ್ತಾ ಇದೆ. ನಾನು ಮಾತನಾಡಿಸ್ತಾ ಇದ್ದೀನಿ. ನೀವೇನು ಹೇಳಿ ಬಂದ ಹಾಗೆ ಹಿಂದೆ ಹೋಗುವುದು. ಹಿಂದೆ ಹೋಗುವುದಕ್ಕಾಗಿ ಬಂದವರಲ್ಲ. ನಾವು ಬರುವಾಗ ಇವರು ಬದ್ಧತೆ ತಿಳಿಸಿಕೊಂಡು ಬಂದಿರ್ತೇವೆ. ಇಷ್ಟು ಹೊತ್ತಿಗೆ ಇಲ್ಲಿ ಬರಬೇಕು, ಇಷ್ಟು ಹೊತ್ತಿಗೆ ನಮ್ಮ ಕೆಲಸವನ್ನು ಮುಗಿಸಬೇಕು, ಇಷ್ಟು ಹೊತ್ತಿಗೆ ನಾವು ಇಲ್ಲಿಂದ ಹೊರಡಬೇಕು, ನಾಳೆ ಇಷ್ಟು ಹೊತ್ತಿಗೆ ನಾವು ಅಲ್ಲಿ ಮುಟ್ಟಬೇಕು, ಮುಟ್ಟಿದ ಮೇಲೆ ಏನು ಮಾಡಬೇಕು, ನಾಳೆ ಸಾಯಂಕಾಲ ಏನು, ಅದನ್ನೆಲ್ಲ ನಾವು ಮೊದಲೇ ನಿಗದಿಪಡಿಸಿಕೊಂಡು ಬಂದವರು. ಹಾಗಾಗಿ ಬಂದ ಕಾರ್ಯ ಪೂರ್ಣವಾಗದೆ ನಾವು ಮನೆಯಲ್ಲಿ ಒಂದು ಸಣ್ಣ ಕಾರ್ಯ ಉಂಟು. ಆ ಮೇಲೆ ಹೋಗೋದಕ್ಕೆ ಅಡ್ಡಿಲ್ಲ. Hey!
ತೆಗೆದುಕೊಂಡು ಬಂದದ್ದಲ್ಲ ಈ ಕಾಡಿನ ದಾರಿ. ಕಾಡಿನಲ್ಲಿ ಈ ಪ್ರಾಣಿಗಳಿಗೆ ಸ್ವಲ್ಪ ಕೂಡ ಸಂಸ್ಕಾರ ಅಂತ ಇಲ್ಲ. ಅಲ್ಲಲ್ಲಿ ಏಸಿಗೆ ಮಾಡಿರ್ತಾರೆ. ಈ ಏಸಿಗೆ ನೀವು ಪಟಕ್ ಅಂತ ಬಂದಿದ್ದಾರೆ. ಈಗ ಅದು ವಾಸನೆ ಬರುವುದಕ್ಕೆ ಮಲಡಿಯಲ್ಲಿ ನೋಡಿ ಈ ವಾಸನೆ ಅಂತ ಹೇಳಿ ಓ ಒಂದು ಭಾಷೆಯಲ್ಲಿ ದೊಡ್ಡದೆ ಬಡೋ ಕಿರಾತ ನಮ್ಮಲ್ಲಿ ಅದು ಇರಬೇಕು. ಕಾಡು ಪ್ರದೇಶ ಯಾರಿಗೆ ನಾವು ನಾಡಿಗೆ ಹೆಣ್ಣು ಮಕ್ಕಳು ಹುಡುಗರು ಕುಳಿತಿಲ್ಲ. ಎಂತಕ ಮುಂದೆ ನಿರೀಕ್ಷಿಸಬಹುದಷ್ಟೇ. ಹಾಗಲ್ಲ ನಾವು ಹೇಳಿದ್ದು. ಈ ಕಾಡಿನ ಕಿರಾತಕಕ್ಕೆ ಸೇರಿದವರು ನೀವು. ಸರಿ, ಹೌದು. ಆ ಕಾಡಿನ ದೇಶವೇ ಮೈಯೆಲ್ಲ ಕಪ್ಪು, ಕಪ್ಪು. ಮೈಯೆಲ್ಲ ಸೊಪ್ಪು. ಸೊಪ್ಪು. ಇದೆಲ್ಲ ಈಗ ಮಾಡಿದ್ದು ತಪ್ಪು. ಅದನ್ನು ನೀವು ಒಪ್ಪಬೇಕು. ಈಗ ಇಷ್ಟೆಲ್ಲ ಮಾತನಾಡ್ತಾ ಇದ್ದೀರಾ. ನಾನು ಕೆಲವು ಪ್ರಶ್ನೆಗಳನ್ನು ಕೇಳ್ತೇನೆ, ನೀವು ಉತ್ತರಿಸಬೇಕು. ಈಗ ಪ್ರಶ್ನೋತ್ತರ ಹೇಗೆ ಉತ್ತರಿಸಬೇಕು? ನೀನು ಯಾರು? ಪಕ್ಕದ ಉತ್ತರಿಸು. ನಮ್ಮ ಯಾರು? ಅಣ್ಣ ಬಂದಿದ್ದಾರಾ? ಸಮಾಧಾನವಾಗಿ ಬಿಡಿಸಿ ನಾನು ಹೇಳಿದ ಅರ್ಥ ಬಿಡಿಸಿ ಹೇಳಿದ್ದೆ. ನೀನು ಯಾರು? ನಿನ್ನ ತಂದೆ ಯಾರು? ತಾಯಿ ಯಾರು? ಯಾಕಾಗಿ ಹೀಗೆ ತಂದಿದ್ದು? ಏನು ಕಾರಣ? ಇಷ್ಟು ಪರಿಚಯ ನಾನು ಮೊದಲು ತಾಯಿಯಿಂದ ಪ್ರಾರಂಭಿಸುವ.
ಬೆಳಕನ್ನು ತೋರಿಸಿದ. ನನ್ನ ತಾಯಿಯಾಗಿ ಗೊತ್ತಲ್ಲ, ದೇವಕಿ ದೇವಿ ದೇವಕಿ ದೇವಿ, ನನ್ನ ತಂದೆ ಶೌರಿ. ನೀರೇ ಬೇಕು, ಎಲ್ಲಿ ಬೇಡುವುದು? ನನ್ನ ತಂದೆ ಹೆಸರು ವಸುದೇವ. ದೇವಕಿ ವಸುದೇವರನ್ನು ಹೀಗೆ ಕನ್ನಡದ ಬ್ರಾಹ್ಮಣರು ಹಲವು ಹೆಸರುಗಳಿಂದ ಕರೀತಾರೆ. ಮುಕುಂದ, ಮುರಾರಿ, ವಾಸುದೇವ, ಅವನು ವಾಸುದೇವ ಆದರೆ ನಾನು ದೇವಕಿ. ಮೂರು ಮಾರ್ಗದ ಬಗ್ಗೆ ಆಗಲ್ಲ, ನನ್ನ ಹೆಸರು ಇವನ ಹೆಸರು ಸುದೇವ. ನನಗೆ ಅಗತ್ಯ ಕೆಲಸ ಇರುವ ಇವನ ಬಳಿ ಇರುವುದೇ ಇಲ್ಲ. ನಾನು ದೂರದಿಂದ ಇವನನ್ನು ಕೂಗಿ ಕರೆಯುವುದು, ಏ ಸುದೇವ, ಏ ಸುದೇವ, ಏ ಸುದೇವ, ಏ ಸುದೇವ, ಕರೆದಿರುವ ಏ ಸುದೇವ. ಇದು ನಾವು ನಿಮ್ಮೆಡೆಗೆ ನಾವು ಬಂದಿದ್ದೇವೆ. ಹೇಳಿ ಪುಸ್ತಕ ಗೊತ್ತಿಲ್ಲ ಓದುದಿಲ್ಲ ನೋಡುಬೇಕಷ್ಟೇ. ಓದಿದ್ರೆ ಹೀಗ ನನ್ನ ತಂದೆಯ ಪರಿಚಯ ಹೇಳಿದ ತಂದೆ ಯಾರು? ನಾನು ಸುಳಿವು ಕೊಡ್ತೇನೆ ಹಾ. ಅದನ್ನು ಅನುಸರಿಸಿ ಸುಮ್ಮನೆ ಕೂತಿರುತ್ತೇನೆ. ಸರಿ. ನನ್ನ ತಂದೆ ಅಪ್ಪ 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 ಒಬ್ಬ ಎತ್ತರದಲ್ಲಿದ್ದಾನೆ ಇವನಪ್ಪ. ಪಾಪ ಇಂಥ ದೊಡ್ಡ ಮಗನಿಗೆ ಜನ್ಮವನ್ನು
ಇವತ್ತು ನನಗೆ ಮಾತಾಡೋದು ಹಾಗೆ ಇಂದು ಬರ್ತಾ ಇದ್ದೇವೆ ಏನು ಆಚೆ ಹೋಗ್ತದೆ ಅಲ್ಲೇ ಅಲ್ಲೇ ಅಮ್ಮ ಏನು ಮಾಡಿ ಅಮ್ಮ ಅಯ್ಯೋ ಹಾಗಲ್ಲ ಇದು ಕೆಳಗೆ ಕಾಣುವುದೇನು ನಿಮ್ಮ ತಾಯಿ ನನ್ನ ತಾಯಿಯ ಹೆಸರು ಹಾಗೆ ಭೂಮಿಗೆ ಇನ್ನೊಂದು ಹೆಸರೇ ಏನು ಭೂತಾಯಿ ಭೂಮಿ ತಾಯಿ ಹೆಸರಿದೆ ಧರಣಿ ದೇವಿ ನನ್ನ ತಾಯಿಯ ಹೆಸರು ಧರಣಿ ದೇವಿ ಓ ಅಮ್ಮ ಭರಣಿ ದೇವಿ ಅಪ್ಪ ಆಕಾಶನಾಯ ಸಣ್ಣ ಹೆಸರು ಹುಟ್ಟಿಗೆ ಏನಾದರೂ ವಿಶೇಷ ಉಂಟಾ? ಹುಟ್ಟಿಗೆ ಹಾ, ವಿಶೇಷ ಹಾ, ಹಾ. ನಿಮ್ಗೆ ಅದೆಲ್ಲ ಗೊತ್ತುಂಟು ಉಂಟಾ? ವಿಶೇಷವೇನು? ನಿನ್ನನ್ನು ನೋಡುವಾಗ ನೀನೇ ಒಂದು ವಿಶೇಷ ನಿನ್ನ ಹುಟ್ಟಿಗೆ ಒಂದು ವಿಶೇಷ ಉಂಟು ಹಾ ಬಹಳ ವರ್ಷಗಳಾಯಿತು ನನ್ನ ತಂದೆ ತಾಯಿಯನ್ನು ಮಕ್ಕಳೇ ಮಕ್ಕಳೇ ಆಗ್ತಿಲ್ಲ ಏನು ಪ್ರವಾಸಕ್ಕೆ ಹೋಗಿದ್ದ ಪ್ರವಾಸಕ್ಕೆ ಹೋಗಿ ಮಕ್ಕಳು ಅಲ್ಲ ಮತ್ತೆ ಮಕ್ಕಳಾಗುವುದರಲ್ಲಿ ರೂಪ ಯೋಗ್ಯತೆ ಎಲ್ಲವೂ ಬೇಕಾಗ್ತದೆ ಅದು ಕುಡಿ ಬರಬೇಕು ಯೋಗ ಇರ್ಬೇಕು. ಯೋಗ ಇತ್ತು ಭಾಗ್ಯ ಬರಬೇಕಲ್ಲ ಸಮಯ ಸಂದರ್ಭಕ್ಕೆ ಸರಿಯಾಗಿ ಆ ಭಾಗ್ಯ ದೇವರು ಕೊಟ್ಟಾಗ ಹೌದು. ಅಲ್ಲಿನ ತಾನೇ ಆಗುತ್ತೆ ಆಗುತ್ತೆ. ಅಲ್ಲಿನ ತಾನೇ ಆಗುದಿಲ್ಲ ಈಗ ಅನುಗ್ರಹ ಹೋಗ್ಬೇಕು ಈಗ ಮಕ್ಕಳಾಗಲಿಲ್ಲ ಎಂದು ಕೊರಗಿ ಚಿಂತಿಸುತ್ತಿರುವ ಸಮಯದಲ್ಲಿ ನಾರದರು ನನ್ನ ತಂದೆಯವರಿಗೆ ಬಂದು ಪುತ್ರಕಾಮೇಷ್ಟಿಯ ಯಾಗವನ್ನು ಮಾಡುವುದಕ್ಕೆ ಸೂಚಿಸಿದರು. ಯಾವತ್ತ ಪುತ್ರಕ್ಕೆ ಪುತ್ರಕಾಮೇಷ್ಟಿ ಭಕ್ತಿಯಿಂದ ಯಾಗವನ್ನು ಮಾಡಿದರೆ ಪರಮಾತ್ಮನು ಮಕ್ಕಳನ್ನು ಕರುಣಿಸುತ್ತಾರೆ. ಇಲ್ಲ ನಾನು ಇನ್ನೂ ಮದುವೆ ಆಗುದು ಒಂದು ಪುತ್ರ ಕಾಮಿಸ್ತೀಯ ಆಗ ಆಗಲಿಲ್ಲ. ನನ್ನ ಬಗ್ಗೆ ಬರೆಯಲು ಇರುವುದಿಲ್ಲ. ಹಾಗಿರುವಾಗ ಆ ಯಾಗ ಮಾಡುವುದಕ್ಕೆ ಬೇಕಾಗಿ ಹೊಲವನ್ನು ನನ್ನ ತಂದೆ ಸುಮ್ಮನೆ ಅಲ್ಲ ಚಿನ್ನದ ನೇಗಿಲಿನಿಂದ ಹೂಡುವುದಕ್ಕೆ ಪ್ರಾರಂಭಿಸಿದರು. ಅವಳಿಗೆ ಹೇಳುವುದೆಲ್ಲ ಸುಮ್ಮನೆ ಯಾಕೆ ಚಿನ್ನದ ಮೇಲೆ ಒಮ್ಮೆ ಉಳಿದ ಲೇಪನ ಇದು ನನ್ನ ತಂದೆಯ ಬಳಿ ಉಂಟು. ಮತ್ತೆ ಹಾಗೆ ಚಿನ್ನದ ನೇಗಿಲಿನಿಂದ ಹೂಡುವುದಕ್ಕೆ ಪ್ರಾರಂಭಿಸಿದಾಗ ಒಂದು ಶಬ್ದ ಇದು ಠಕ್ ಕೈ ಅಂತ ಶಬ್ದ ಆಯ್ತು ಚಿನ್ನದ ನೇಗಿಲು ಮುರಿದದ್ದ ಹಾಗಲ್ಲ. ಅದೇ. ಆ ನೇಗಿಲಿಗೆ ಒಂದು ಕಲ್ಲು ತಾಗಿತು. ಬೆಟ್ಟದಲ್ಲಿ. ಆ ತಾಗಿದ ಕಾರಣ ಅದರ ಶಬ್ದವೇ ಆಗಿತ್ತು. ಸರಿ, ಸರಿ. ನನ್ನ ತಂದೆ ಆಡುವನು. ಹೇಗೆ ಶಬ್ದ ಹೇಗೆ ಶಬ್ದ ಬರದಲ್ಲಿ ಹೋಗಿದ್ರೆ ಒಂದೇ ಸಲ ಕೇಳುವುದು. ಆಳುಗಳನ್ನು ಕರೆಸಿ ಹೊಟ್ಟೆ ಬಿಡಿಸಿ ಬಿಡಿಸಿ ಹಾ ಆ ಹೊಟ್ಟೆಯೊಳಗೆ ಏನು? ಹೇಗೆ? ಸರೋವರ. ಅವರು ಕೇಳುವವರಿದ್ರೆ ಎಂತದ್ದು ಬೇಕಾದ್ರೆ ದಂಡಗಳಿಗೆ ಸರೋದು ಸುಮ್ಮನೆ ಆಗದಿಂದ ಕೇಳ್ತಾ ಇದ್ದೇವೆ ಅಂತ ಇಂಥದ್ದನ್ನೆಲ್ಲ ಹೇಳು ಬಂಡೆ ಒಳಗೆ ಸರಳ ಹೌದು, ಹೊಟ್ಟೆಯೊಳಗೆ ಸರೋವರ. ಅದರಲ್ಲಿ ಒಂದೇ ಒಂದು ಕಮಲ. ಸೂರ್ಯರಶ್ಮಿ ಅದಕ್ಕೆ ತಾಗಿದ ಕೂಡಲೇ ಹಾ. ಆ ಕಮಲ ಅರಳಿತು. ಅರಳಿತು. ಅದರಲ್ಲಿ ಒಂದು ಶಿಶು ಅರಳಿತು. ಅದರೊಳಗೆ ಒಂದು ಶಿಶು. ಹಾ ಆ ಕಮಲ ಒಳಗೆ ಶಿಶು. ಗೊತ್ತಾಯ್ತು ಬಿಡು ನಿಮ್ಗೆ ಅದೇ ಗೊತ್ತಾಯ್ತು ಅದು ಬಂಡೆಗೆ ತಾಗಿತ್ತಲ್ಲ ಈ ಬಂಡೆ ಉಳಿಯುವುದಕ್ಕೆ ಕಲ್ಲು ನೋಡಿ ಮಾಡೋರನ್ನು ಕಳಿಸಿ ಅವರಿಗೆ ಮೊದಲೇ ನೋಡುವಂತ ಅಭ್ಯಾಸ ಇತ್ತೆ ಒಂದು ಸೀಸವನ್ನು ಹಿಡಿದುಕೊಂಡು ಬಂದು ಅಲ್ಲೇ ಕುಟ್ಟ ಚಡಿಸಾಡಿ ಆ ಸೀಸವೇ ಅದರಲ್ಲಿ ಹೋಗಿ ಬಿಟ್ಟದ್ದು ಹೌದಾ ಹಾಗಲ್ಲ. ಮತ್ತೆ? ಶಿಶು. ಶಿಶುವ? ಅದು ಆ ಶಿಶುವೇ? ಕೂಸು. ಆ ಶಿಶು ಆ ಶಿಶುವೇ ಈ ಶಿಶು. ಆ ಕೂಸೆ ಈ ಕೂಸು. ಆ ಕೂಸೆ ಹೂಕು ಅಲ್ಲ ಆ ಕೂಸೆ ಈ ಕೂಸೆ ಈ ಶಿಶು. ನಿನ್ನ ಹೆಸರು ಹಾ ಹೇಳು ಧೂಮವತಿ ಯಾರು ಹೇಳಿತು ಅವಳು ಹೇಳಿದಳು ನಾನು ಧೂಮವತಿ ಅಂತ ಕಣ್ಣರಳಿಸಿ ನೋಡಿ ಹೇಳಿದ್ದಾಳೆ ಅವಳು ಧೂಮಾವತಿ ಅಂತ ಹೇಳಿದ್ದಲ್ಲ ಅವಳು ಪದ್ಮಾವತಿ ಅಂತ ಹೇಳಿದ್ದು ನೀನು ಸಿಗುವುದನ್ನು ಕೆಟ್ಟಿಸ್ತೀಯ ಅಂತ ಧೂಮವತಿ ಅಲ್ಲ. ಈಗ ನನ್ನ ಪರಿಚಯ ಆಯ್ತಲ್ಲ, ನೀವು ಬಂದದ್ದು ಯಾಕೆ ನೀವು? ನೋಡಿ ನಾನು ಕನ್ಯಾಕಿಯಾಗಿ ಬಂದೆ ನಿನ್ನನ್ನು ಕಂಡೆ ಕಂಡ ಮೇಲೆ ಆ ಅನಂತನ ಪಂಚಪುಷ್ಪ ಶರಳು ಒಂದೊಂದಾಗಿ ನನ್ನ ಹೃದಯವನ್ನು ನಾಟಿ ಅನುಭವ ಆಗ್ತಾ ಉಂಟು. ಅವ ಮನ್ಮಥ ಇದ್ದಾನಲ್ಲ 5 ಒಮ್ಮೆಲೆ ಬಿಟ್ಟದ್ದು ಕುಯ್ 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 ಅಂತ. ಅವರ ಶಿರಗಳ ಬಾಧೆಯಿಂದ ನಾನು ತತ್ತರಿಸಿ ಹೋಗಿದ್ದೇನೆ
ಸ್ವಲ್ಪ ಹೊತ್ತಿನ ಮುಂಚೆ ಹೇಳಿ ನನ್ನ ಅಪ್ಪ ಅಷ್ಟು ದೊಡ್ಡ ಶ್ರೀಮಂತ, ಚಿನ್ನದ ನೇಗಿಲಿನಿಂದ ಹೊಳವನ್ನು ಹುಟ್ಟಿದ್ದಾರೆ. ಈಗ ಹೇಳ್ತಾರೆ ಅಪ್ಪನಿಗೆ ವಿಷಯ ಗೊತ್ತಾದ್ರೆ ಬೇಡಿ ಆಗ್ತಾರೆ. ಬೇಡಿ ಬಗ್ಗೆ ಮಾಡಿಸ್ತಾರೆ. ಬೇಡಿ ಅಲ್ಲ, ಬೇಡಿ. ಬೇಡಿ ನನ್ನ ಕೈಯ ಕತ್ತಲ ಕೋಣೆಗೆ ಎಳೆದು ಹಾಕಿ. ಅದು ನಿನ್ನನ್ನು ಉಂಟಲ್ಲ, ಪ್ರಪಂಚದಲ್ಲಿ ಎಲ್ಲಿ ಕೂಡ ಹಾಗೆ ಮದುವೆ ಆದ್ಮೇಲೆ ಗಂಡ ಹೆಂಡತಿಯರನ್ನು ಕತ್ತಲೆ ಕೋಣೆಗೆ ಹಾಕ್ತಾರೆ. ಒಳ್ಳೆದೇ ಆಯ್ತು. ನಿನ್ನನ್ನು ಬಂಧಿಸ್ತಾರೆ ಅಂತ ಹೇಳಿದ್ರು. ಮದುವೆ ಅಂತ ಹೇಳಿದ್ರೆ ಒಂದು ರೀತಿಯ ಬಂಧನವೇ. ಆಹಾ. ಎಂತದ ನನ್ನನ್ನು ಬಂಧಿಸ್ತಾರೆ. ಮಗನ ಅನ್ಕಿಲ್ಲ. ಇವನನ್ನು ಬಂಧಿಸ್ತಾರೆ. ನನ್ನನ್ನು ಈ ಹಿಂದೆ ಬಂಧಿಸುವುದಕ್ಕೆ ಎಷ್ಟು ಮಂದಿ ಮಕ್ಕಳಲ್ಲ. ಇವನನ್ನು ಬಂಧಿಸುವುದಕ್ಕೆ ನೋಡಿದ್ರು ಕೂಡ ಸಾಮಾನ್ಯವಾದ ಬಂಧನಕ್ಕೆ ಸಿಲುಕಿದವನಲ್ಲ. ಈ ಹಿಂದೆ ವಿಷಯ ಗೊತ್ತುಂಟಾ? ಏನು? ಹಲಸಿನಪುರ. ಹಸ್ತಿನಾಪುರ. ಹಸ್ತಿನಾಪುರದಲ್ಲಿ ಕೌರವನಲ್ಲಿ ಬಂಧಿಸುವುದಕ್ಕೆ ನೋಡಿ ಇವನಿಗೆ ಸ್ವಲ್ಪ ಬೇಡದ್ದು ಕೆಲಸ. ಇವನು ಕೂಡ ಒಮ್ಮೆಮ್ಮೆ ಮಾಡುದ ಅಧಿಕ ಪ್ರಸಂಗ. ಇವನು ಮತ್ತೆ ಅವ ಕೌರವನ ಮನೆಗೆ ಹೋಗಿ ಸಂತಾನ ಮಾಡಿದ್ರು. ಸಂಧಾನ ಮಾಡಿದ್ದು. ಆ ಸಂಧಾನ. ಕೌರವನ ಮನೆಗೆ ಹೋಗಿ ಸಂಧಾನ ಮಾಡಲಿಕ್ಕೆ ಹೋಗ್ತಾರೆ. ಯಾರ ಮನೆಗೆ ಹೋಗಿ ಸಂಧಾನ ಮಾಡಲಿಕ್ಕೆ ಹೋದ್ರೆ ಅವರು ಬಿಡ್ತಾರೆ. ಕೋಪ ಬರುದಿಲ್ಲ. ಕೌರವನಿಗೆ ಕೋಪ ಬರ್ತದೆ. ಇಂತಹವನನ್ನು ಬಿಡುವಾಗ ತಂದಿ ಹಗ್ಗದಲ್ಲಿ ಬಂಡಿಯನ್ನು ತಗೊಂಡು ಬನ್ನಿ. ಬಂಡಿಯಲ್ಲಿ ಹಗ್ಗವನ್ನು ತಗೊಂಡು ಬನ್ನಿ, ಕಟ್ಟಿ ಇವನನ್ನು ಎನ್ನುವ ಹಾಗೆ ಆಳುಗಳಿಗೆ ಸೂಚನೆಯನ್ನು ಕೊಟ್ಟು ಬಂದ್ರು. ಒಬ್ಬೊಬ್ಬರೇ ಬಂದು ಸುತ್ತಿದ್ರು. ಎಷ್ಟು ಸುತ್ತಿದ್ರು ಕೂಡ ಬಂಧನಕ್ಕೆ ಸಿಲುಕುವವಲ್ಲ. ಇವನದೊಂದಿಷ್ಟು ತಲೆ ಹೊರತು ಬಂಧನಕ್ಕೆ ಸಿಕ್ಕಲಿಲ್ಲ. ಆಮೇಲೆ ಬಂಧನಕ್ಕೆ ಸಿಕ್ಕುದೇ ಇಲ್ಲವೇ ಎನ್ನುವಂತಹ ಪ್ರಶ್ನೆಗೆ ಉತ್ತರವು ಸಿಗ್ತಾನೆ. ಪ್ರೀತಿಯ ಬಂಧನಕ್ಕೆ, ವಾತ್ಸಲ್ಯದ ಬಂಧನಕ್ಕೆ, ಸ್ನೇಹದ ಬಂಧನಕ್ಕೆ ಇವ ಸಿಲುಕುವಂತಹ ವ್ಯಕ್ತಿ. ಅದೇ ಕೌರವನ ಆಸ್ಥಾನದಲ್ಲಿದ್ದಂತಹ ಭೀಷ್ಮ, ವಿದುರ, ದ್ರೋಣರು ಇವನನ್ನು ಭಕ್ತಿಯಿಂದ ಬಂಧಿಸಿದ್ರು. ನನ್ನ ದಾಸನಯ್ಯ ಸೀತಾರಾಮ ನನ್ನ ದಾಸನಯ್ಯ. ಅಲ್ಲಿ ಮುಂದೆ ಹೋಗುವಾಗ ವಿದುರ ಕೃಪೆ ತೋರೋ ರಂಗ, ಕೃಪೆ ತೋರೋ, ಕೃಪೆ ಮಾಡೋ ಕೃಷ್ಣ, ಕೃಪೆ ಮಾಡೋ, ಬಂದ ಕಷ್ಟಗಳ ನೀವು. ಸಾಕ. ಅಲ್ಲಿ ಭಕ್ತಿಯಿಂದ ಆಡಿದ್ದ. ಆಮೇಲೆ ನಮ್ಮ ನಾವಲ್ಲ ಸ್ನೇಹಿತ ಗೆಳೆಯ. ಎಲ್ಲಿ ನೋಡಿದ ಬಾರಲೋ ಗೋಪಬಾಲ ಎನ್ನುವ ಹಾಗೆ ನಾವು ಕೂಡ ಹಾಡಿದ್ದೇವೆ. ನಿನ್ನಂತ ಹೆಣ್ಣು ಮಕ್ಕಳು ಅವರು ರಂಗನಾಥಕ್ಕೆ ಬಾರನೆ, ರಂಗನಾಥಕ್ಕೆ ಬಾರ ತಿಂಗಳಾಯಿತು. ತಿಂಗಳಾಯಿತು ದೂರ, ದಿನ ತುಂಬ ಆಯ್ತು. ಹೀಗೆ ತೋರಿಸಿದ್ರೆ ಮುಸುಕಿಗೆ ಸಾಧ್ಯ. ಅದಕ್ಕೆ ಹೀಗೆ ತೋರಿಸಿ ಎನ್ನುವ ಹಾಗೆ ಪ್ರೀತಿಯಿಂದ, ಸ್ನೇಹದಿಂದ, ಭಕ್ತಿಯಿಂದ ಬಂಧಿಸುವುದಕ್ಕೆ ನೋಡಿದ್ರೆ ಆ ಬಂಧನಕ್ಕೆ ಮಾತ್ರ ಸಿಲುಕುವಂತಹ ವ್ಯಕ್ತಿ ಇವ. ಸಾಮಾನ್ಯ ಹೆದರಿಕೆಗೆ ಬಂಧಿಸುವವನದು. ನನಗೆ ನೀನು ಮದುವೆ ಆಗಲಿ ಅಂತ ಆಲೋಚನೆ ಮಾಡಬೇಡ ಆಯ್ತಾ. ನನಗೆ ಮದುವೆ ಆಗಿದೆ, ಇಬ್ರು ಮಕ್ಕಳು ಇದ್ದಾರೆ. ಮಕ್ಕಳಿದ್ದಾರಾ? ಹಾ. ಏನು ಉದ್ಯೋಗದಲ್ಲಿದ್ದಾರಾ ಅವರು? ಹೌದು, ಉದ್ಯೋಗದಲ್ಲಿದ್ದಾರೆ. ಒಬ್ಬ ಬಿಡುವುದು, ಒಬ್ಬ ಬರೆಯುವುದು. ಓ, ಏನು ಬ್ರಹ್ಮವೈವರ್ತರು. ಹಾಗೆ ತಿಳ್ಕೊ. ನನ್ನ ಹೆಂಡತಿ ನನ್ನನ್ನು ಬಿಟ್ಟು ಹೋಗುತ್ತದೆ. ಮತ್ತೆ ನಿನ್ನೊಟ್ಟಿಗೆ ಯಾರಾದ್ರೂ ಇರ್ತಾರಾ? ನೀನು ಗೊತ್ತಿದೆಯಲ್ಲ, ನಾನು ಹೋಗುತ್ತೇನೆ ನೀನು ಈ ತರ ಮಾತನಾಡಿದ್ರೆ. ಹೋಗುದಿಲ್ಲ. ಈಗ ಏನು? ನೋಡಿ, ನನ್ನ ಮಕ್ಕಳದ್ದು ಒಂದೇ ಹಠ. ಏನು? ಅಮ್ಮ ಬೇಕು. ಕರ್ಕೊಂಡು ಬರಬೇಕು. ಎರಡು ತಾಯಿಯ ಅಮ್ಮ ಈ ಹುಡುಗಿಯರ ಗುಂಪಿನಲ್ಲಿ ಯಾರು ಅಂತ ಸೂಚಿಸ್ತೇನೆ. ಹೋದವರೆಲ್ಲ ಅಮ್ಮ ಇದ್ದವಳು ಮಾತ್ರ ಅಮ್ಮ. ಹಾಗಾಗಿ ಇರುವವಳು ಇವಳೊಬ್ಬಳೇ, ಅವಳೇ ಅಮ್ಮ. ನನ್ನ
ಅಪ್ಪಣೆಯನ್ನು ಪಡೆದು ಮೃಗ ಬೇಟೆಗೆ ಹೋದವನು ನಿಜ. ಮೃಗ ಬೇಟೆಯನ್ನು ಮಾಡಿದೆ ಅಣಿವಾರಿಸಿಕೊಂಡನು. ಮರದ ಬಳಿಯಲ್ಲಿ ವಿಶ್ರಾಂತಿ ಪಡೆಯುತ್ತಿರುವ ತರುಣಿಯರ ಗುಂಪೊಂದು ಹತ್ತ ಕಡೆ ಬಂತು. ಆಹಾ, ವಿಷದಾಕ್ಷಿಯಂತೆ ಶೋಭಿಸುತ್ತಿದ್ದರು ಆಕೆಯನ್ನು ಕಂಡೊಡನೆ ಆಕೆಯನ್ನು ಮದುವೆಯಾಗಬೇಕೆಂದು ಆಹಾ, ಇಂತಹ ಕಾಂತಿ ಬ್ರಹ್ಮನು ತಿದ್ದಿ ತೀಡಿದಂತಹ ಕಾಂತಿಯಮ್ಮ, ಆಕೆಯನ್ನೇ ನಾನು ಮದುವೆಯಾಗಬೇಕೆಂದುಕೊಂಡಿದ್ದೇನೆ. ಏನು ಕಂದ, ಏನು ಮಾತನ್ನಾಡುತ್ತಾ ಇದ್ದೀರಿ? ಯಾಕಮ್ಮ, ಏನಾಯಿತು? ನಾವೇನು ಕಾಡಿನಲ್ಲಿರುವವರು, ಅವರು ಅರಮನೆಯಲ್ಲಿರುವವರು. ಉಳಿದಂತೆ ಚೋಳ ದೇಶದ ಅರಸ ಆಕಾಶರಾಯನ ಮಗಳು ಪದ್ಮಾವತಿಯ ಹೇಗೆ ಕಂದ, ಅರಸನ ಮಗಳನ್ನು ನಮಗೆ ಕೊಡ್ತಾರೆ ಅವರು. ನೀನು ಒಮ್ಮೆ ಕೇಳಿದರೆ ಹೀಗಿಲ್ವಾ? ಬೇಡ ಕಂದ, ಇದು ಯಾಕೋ ನನಗೆ ಸರಿ ಹೋಗುತ್ತಾ ಇಲ್ಲ. ನಮ್ಮ ಒಂದು ಸಂಧಾನವನ್ನು ಮಾಡಿಬಾರದು. ನನ್ನ ಮದುವೆಯನ್ನು ಕಾಣಬೇಕೆಂಬ ಹಂಬಲದಲ್ಲಿ ಹೌದು, ಈಗ ಮದುವೆಯನ್ನು ನೋಡಬೇಕೆಂಬ ಆಸೆ ನನಗೂ ಉಂಟು. ಆದರೆ ಉಂಟು, ಏನು ಈಗ ನಾವು ಮದುವೆಗೆ ಅಂತ ಇಳಿದರೆ ಖರ್ಚಿಗೇನು ಮಾಡುವುದಂತ. ಮದುವೆ ಖರ್ಚಿಗೆ ಬೇಕಾದಂತಹ ಸಕಲ ವ್ಯವಸ್ಥೆಯನ್ನು ನಾನು ಮಾಡಿಕೊಳ್ಳುತ್ತೇನಮ್ಮ. ನೀನು ಸಂಧಾನ ಮಾಡು. ನನ್ನ ಪ್ರಯತ್ನವನ್ನು ನಾನು ಮಾಡುತ್ತೇನೆ ಕಂದ. ಆಗಲೇ ಅಮ್ಮ. ಆದ್ದರಿಂದ ನಾವು ರೂಪವನ್ನು ಮರೆಮಾಡಿ ಅಮ್ಮನಿಗಿಂತ ಮೊದಲು ಚೋಳ ದೇಶವನ್ನು ಸೇರಿಕೊಳ್ಳುತ್ತೇವೆ. ನನ್ನ ಪರಿಚಯ ಇದ್ದ ಸ್ವಾಮಿ, ಕನ್ನಡ ನಾಡಿನ ಕೊರವಂಜಿ ನಾನಲ್ವಾ? ಎಲ್ಲರ ಮುಖ ನೋಡಿ ಜಾತಕ ಹೇಳ್ತೇನೆ, ಕಣಿ ಹೇಳ್ತೇನೆ, ಕೈ ನೋಡಿ ಕಣಿ ಹೇಳ್ತೇನೆ. ನನಗೆ ಬೇರೆ ಕೆಲಸ ಉಂಟು, ಎಲ್ಲರೂ ನನ್ನನ್ನು ಕಾಯ್ತಾ ಇದ್ದಾರೆ. ಎಲ್ಲ ಒಟ್ಟಿಗೆ ನಮ್ಮ Papa,
ಹಾಗಾಗಿ ಮನೆಗೆ ಬಿಟ್ಟಿದ್ದಾರೆ. ಊರೇ ಬಿಟ್ಟಿದೆಯಾ? ರಾಜಬೀದಿಯಲ್ಲಿದ್ದೆ ಇನ್ನು ಅವರೆಲ್ಲ ಗೆಲ್ತಿದ್ದಾರೆ. ಮದುವೆಯ ಖರ್ಚಿಗೆ ಹಣ ಬೇಕು. ಮದುವೆಯ ಏನು ಜಗತ್ತಿನ ಸಕಲವನ್ನದೇ ಆಗಿರುವಾಗ ಆಮೇಲೆ ಏನು ಕೊಡಬೇಕು? ಅದೂ ಹೌದು. ಕೊಟ್ಟದ್ದನ್ನು ಕೇಳಿ ಪಡೆದರೆ ದತ್ತಾಪಹಾರದ ದೋಷ ಬರುವುದು. ಆದ್ದರಿಂದ ನೀನು ಕೊಟ್ಟಂತಹ ಹಣಕ್ಕೆ ನಾನು ಕಾಲರೂಪವಾಗಿ ಕೊಡುತ್ತೇನೆ. ನಿನ್ನ ಮುಖೇನ ಈ ವಿವಾಹವು ನಡೆಯಬೇಕು. ಅಷ್ಟು ಮಾತ್ರವಲ್ಲದೆ ವಿವಾಹಕ್ಕೆ ಪೌರೋಹಿತ್ಯಕ್ಕೆ ಬ್ರಹ್ಮದೇವರು ಸಾಕ್ಷಿಗೆ ಪರಮೇಶ್ವರನ್ನು ಕೂಡಿಕೊಂಡು ಗೋಂಡ ದೇಶದೆಡೆಗೆ ಸಾಗೋಣ.
ಚೆನ್ನಾಗಿ ನಡೆಯಿತು. ಆದರೆ ನಾವು ಪರಂಪರೆಯನ್ನು ಮರೆಯುವ ಹಾಗಿಲ್ಲ. ಏನಾದರೂ ಕುದುರೆಯನ್ನು ಅದೇನು ಹೋದದ್ದು? ಹಿಂದೊಮ್ಮೆ ನಾನು ಚೋಳರಾಜನಾದಂತಹ ಪಾಕದತ್ತನ ದಂಡನೆಗೆ ಒಳಗಾಗಿದ್ದೆ. ಅಂತಹ ಸಂದರ್ಭ ಆತನಿಗೆ ಶಾಪವನ್ನು ನೀಡಿದ್ದೆ. ಈಗ ಆ ಶಾಪಕ್ಕೆ ವಿಮುಕ್ತಿ ಏನೆಂದು ಅದೇ ಸಂದರ್ಭದಲ್ಲಿ ತಿಳಿಸಿದ್ದೆ. ಶ್ರೀನಿವಾಸ ಕಲ್ಯಾಣದ ಸಂದರ್ಭದಲ್ಲಿ ಮಾವನಾದವನು 6 ಮಣ ಭಾರದ ಚಿನ್ನದ ಕಿರೀಟವನ್ನು ಕೊಡಿಸಲಿಕ್ಕಿದ್ದಾನೆ. ಆ ಸಂದರ್ಭವನ್ನು ನೀನು ವೀಕ್ಷಿಸಿದೆ ಎಂದಾದರೆ ನಿನ್ನ ಶಾಪವು ವಿಮೋಚನೆಯಾಗಿ ನೀನು ಸಂಸ್ಥಾನವನ್ನು ಸೇರುತ್ತೀ ಎಂಬ ಹಾಗೆ. ಹಾಗಾಗಿ ಅವನ ಶಾಪ ವಿಮೋಚನೆಯಾಯಿತು, ಆತ ಸಂಸ್ಥಾನವನ್ನು ಸೇರಿದ. ನನಗೂ ಆಸೆ ಇರಬಹುದು, ಹೇಳಿಕೊಳ್ಳಮ್ಮ. ಏನು ಮಗನೇ ಆಸೆ? ನಿನ್ನ ಕಲ್ಯಾಣವನ್ನು ನೋಡಬೇಕೆಂಬುದು ನನ್ನ ಮೊದಲಿನ ಆಸೆಯಾಗಿ. ಆ ಆಸೆ ನನ್ನದೀಗ ಈಡೇರಿದೆ. ಆದರೆ ನಿನ್ನೊಂದಿಗೆ ಸದಾ ಇರಬೇಕು. ನಿನ್ನ ಕಲ್ಯಾಣವನ್ನು, ನಿನ್ನ ಮುಂದೆ ನಡೆಯುವಂತಹ ಕಲ್ಯಾಣವನ್ನು ಸದಾ ನೋಡಬೇಕು ನನ್ನ ಆಸೆ. ಏನಾದರೂ ದ್ವಾಪರಾಯುಗದಲ್ಲಿ ಕೃಷ್ಣಾವತಾರಿಯಾದಂತಹ ಸಂದರ್ಭ ಯಶೋಧಮಾತೆಯಾಗಿ ರಕ್ಷಿಸಿದವಳು, ಪೋಷಿಸಿದವಳು ನೀನು. 16,008 ಮಡದಿಯರನ್ನು ನಾನು ಹೊಂದಿದ್ದರೂ ಒಂದೇ ಒಂದು ಮದುವೆಯನ್ನು ಕಾಣಲಾಗದೆ ಎಂಬ ದುಃಖದಿಂದ ನನ್ನನ್ನು ಹೇಳಿಕೊಂಡೆ. ಆ ಸಂದರ್ಭದಲ್ಲಿ ನಿನ್ನ ಸಮಾಧಾನವನ್ನು ಮಾಡಿದವನು ನಾನು. ಮುಂದೆ ಬರುವಂತಹ ಕಲಿಯುಗದಲ್ಲಿ ನೀನು ನನ್ನ ವಿವಾಹವನ್ನು ಕಾಣುವೆ ಎಂಬಾಗಿ. ಹೇಗಮ್ಮ, ವಿವಾಹವನ್ನು ಕಂಡು ಸಂತೋಷಗೊಂಡೆಯಾ? ಅಷ್ಟು ಮಾತ್ರ ಅಲ್ಲ, ನೀನು ಎಂದಿಗೂ ಸದಾ ನನ್ನೊಂದಿಗೆ ಇರಬೇಕು. ಹಾಗಾಗಿ ನಿನ್ನನ್ನು ಬಕುಳಮಾಲೆಯನ್ನಾಗಿ ಧರಿಸಿ ಸದಾ ನನ್ನೊಂದಿಗೆ ಇಟ್ಟುಕೊಳ್ಳುತ್ತೇನೆ. ಸದಾ ನನ್ನ ಕಲ್ಯಾಣವನ್ನು ನೋಡ್ತಾ ಇರಮ್ಮ. ಪಾಪ ಹೀಗಿದೆ. ಮಾವಯ್ಯ, ವೈಕುಂಠ ಲೋಕವಾಸಿಯಾದಂತಹ ನಾನು ಸಕಲ ಜನರ ಸಂಕಷ್ಟವನ್ನು ದೂರ ಮಾಡುವುದಕ್ಕೋಸ್ಕರವೇ ಭೂಲೋಕಕ್ಕೆ ಶ್ರೀನಿವಾಸನಾಗಿ ಇಳಿದು ಬಂದವನು. ಹಾಗಾಗಿ ನಿಮ್ಮದಾದಂತಹ ಕೋಂಡ ದೇಶ ಹಾಗೂ ನಿಮ್ಮ ತಮ್ಮದದ್ದಾದಂತಹ ನಾರಾಯಣಪುರ ಇದರ ಮಧ್ಯಭಾಗದಲ್ಲಿ ಬರುವಂತಹ ತಿರುಪತಿಯಲ್ಲಿ ನಾನು ನೆಲೆಯಾಗುವುದಕ್ಕಿದ್ದೇನೆ. ಅಷ್ಟು ಮಾತ್ರವಲ್ಲದೆ ನೆಲೆಯಾಗುವಂತಹ ಸ್ಥಳದಲ್ಲಿ ಕೆಲವು ರೀತಿ ನಿಯಮಗಳು ಹೀಗೆ ನಡೆಯಬೇಕು ಅಂತ ಉಂಟಾಗ ಅದನ್ನು ನಾನೀಗ ಹೇಳುವುದಕ್ಕಿದ್ದೇನೆ. ಕಾಣುವಂತಹ ಸಪ್ತ ಪರ್ವತಗಳು 7 ಹೆಸರಿನಿಂದ ಪ್ರಸಿದ್ಧಿಯನ್ನು ಹೊಂದಬೇಕು. ಆದಿಶೇಷನ ರೂಪವನ್ನು ಹೊಂದಿದ ಕಾರಣ ಶೇಷಾಚಲ, ವೇದಗಳು ನೆಲೆಸಿರುವುದರಿಂದ ವೇದಾಚಲ. ಅಂಜನಾದೇವಿಯು ತಪಸ್ಸನ್ನಾಚರಿಸಿ ಹನುಮಂತನನ್ನು ಪಡೆದ ಕಾರಣ ಅಂಜನಾಚಲ. ಅಷ್ಟು ಮಾತ್ರವಲ್ಲ, ಗರುಡದೇವನು ಹೋರಾಟವನ್ನು ಮಾಡಿದ ಕಾರಣ ಆನಂದಗಿರಿ. ವೃಷಭಾಸುರನು ಮೋಕ್ಷವನ್ನು ಪಡೆದ ಗಿರಿ ವೃಷಭಾಚಲ. ಸಕಲ ಸಂಕಷ್ಟವನ್ನು ದೂರ ಮಾಡುವ ವೆಂಕಟಾಚಲ. ಗಂಧರ್ವ ರಾಣಿಯಾದಂತಹ ನೀಲಾದ್ರಿಯು ನೆಲೆಸಿರುವಂತಹ ಬೆಟ್ಟ ನೀಲಾದ್ರಿ. ಈ ಬೆಟ್ಟಗಳ ಮೇಲೆ, ಸಪ್ತಗಿರಿಗಳ ಮೇಲೆ ತಿರುಪತಿಯಲ್ಲಿ ಹಿಮ್ಮಪ್ಪನಾಗಿ ಬಾಲಾಜಿಯಾಗಿ ಕಲಿಯುಗದ ಕಾಮಧೇನುವಾಗಿ ನೆಲೆಗೊಳ್ಳುವುದಕ್ಕಿದ್ದೇನೆ. ಇಷ್ಟು ಮಾತ್ರವಲ್ಲ, ಆ ಬೆಟ್ಟಗಳ ಕೆಳಗೆ ವರಹಸ್ವಾಮಿಗೂ ದೇಗುಲವನ್ನು ನಿರ್ಮಿಸಬೇಕು. ಹಿಂದೆ ನಾನು ನಿರ್ಗತಿಕನಾದಂತಹ ಸಂದರ್ಭ ನನಗೆ ಜಾಗಿಯನ್ನು ಕೊಟ್ಟು ರಕ್ಷಿಸಿದವ. ಆತನಿಗೆ ಕ್ಷೀರಾಭಿಷೇಕದ ಮೂಲಕ ಭಕ್ತರು ಆ ಜಾಗೆಯ ಕ್ರಯವನ್ನು ಕೊಡುವುದಕ್ಕಿದ್ದಾರೆ. ಇನ್ನು ಮುಂದಕ್ಕೆ ಮದುವೆಯ ಸಂದರ್ಭ 16,000 ರಾಮಟಂಕಿಯ ನಾಣ್ಯಗಳನ್ನು
ನಾಮರೂಪವಾಗಿ ಕುಬೇರನಿಂದ ಪಡೆದಿದ್ದೆ. ಅದನ್ನು ತೀರಿಸುವ ರೀತಿಯನ್ನು ನಾನು ತಿಳಿಸಲಿಕ್ಕಿದ್ದೇನೆ. ಮುಂದಕ್ಕೆ ಭಕ್ತರು ಮುಡಿಪು ಎನ್ನುವಂತಹ ರೀತಿಯಲ್ಲಿ ಹುಂಡಿ ಕಾಣಿಕೆಯನ್ನು ತೆಗೆದಿರಿಸಬೇಕು. ಆ ಹುಂಡಿ ಕಾಣಿಕೆಯನ್ನು ತರುವಂತಹ ಸಂದರ್ಭ ಕೆರೆಯಲ್ಲಿ ನಿಂತು ಶುಚಿರ್ಭೂತರಾಗಿ ಮೊದಲಿಗೆ ವರಹಸ್ವಾಮಿಯ ದರ್ಶನವನ್ನು ಮಾಡಿ ಕ್ಷೀರಾಭಿಷೇಕವನ್ನು ಮಾಡಬೇಕು. ಅನಂತರ ಬಕುಳಾದೇವಿಯನ್ನು ಸಂದರ್ಶನ ಮಾಡಿ ನನ್ನ ಸಂದರ್ಶನವನ್ನು ಮಾಡಬೇಕು. ಆಗ ಮಾತ್ರ ಅವರ ಫಲ ಸಿದ್ಧಿಸುತ್ತದೆ. ಯಾರು ವರಹಸ್ವಾಮಿಯ ದರ್ಶನವನ್ನು ಮಾಡದೆ ಬಕುಳಾದೇವಿಯ ದರ್ಶನವನ್ನು ಮಾಡದೆ ನೇರವಾಗಿ ನನ್ನ ಸನ್ನಿಧಾನಕ್ಕೆ ಬಂದು ಹುಂಡಿ ಕಾಣಿಕೆಯನ್ನು ಒಪ್ಪಿಸುತ್ತಾರೋ ಅವರ ಯಾತ್ರೆಯು ಸಂಪೂರ್ಣವಾಗುವುದಿಲ್ಲ. ಆ ಹುಂಡಿ ಕಾಣಿಕೆಯಿಂದ 4ನೇ ಒಂದು ಭಾಗವನ್ನು ಸಮುದ್ರ ರಾಜನ ಮುಖೇನ ಕುಬೇರನಿಗೆ ತಲುಪಿಸುವ ವ್ಯವಸ್ಥೆಯನ್ನು ಮಾಡುತ್ತೇನೆ. ಮಾವ, ನಾನೊಬ್ಬನೇ ಶ್ರೀನಿವಾಸರಾಗುವುದಲ್ಲ, ಲೋಕದಲ್ಲಿರುವವರೆಲ್ಲರೂ ಶ್ರೀನಿವಾಸರಾಗಬೇಕು. ಶ್ರೀ ಎಂದರೆ ಸಂಪತ್ತು, ನಿವಾಸ ಎಂದರೆ ಮನೆ ಎಂದರ್ಥ. ಲಕ್ಷ್ಮಿಯನ್ನು ಸ್ಥಳದಲ್ಲಿರುವಂತಹ ಕಾಲಘಟ್ಟದಲ್ಲಿ ನನ್ನ ಹೃದಯ ಶ್ರೀಮಂತಿಕೆಯು ಹೊಂದಿರುತ್ತದೆ. ಇಷ್ಟು ಮಾತ್ರವಲ್ಲದೆ ಲೋಕದಲ್ಲಿರುವವರೆಲ್ಲರೂ ಹೃದಯ ಶ್ರೀಮಂತರಾಗಬೇಕು. ಶ್ರೀಮಂತಿಕೆ ಎಂದರೆ ಕೇವಲ ಬೆಳ್ಳಿ, ಚಿನ್ನ, ವಜ್ರ, ವೈಡೂರ್ಯಗಳಲ್ಲ, ಒಳ್ಳೆಯ ಮನಸ್ಸು ಕೂಡ ಒಂದು ಸಂಪತ್ತು. ಆದ್ದರಿಂದ ಇನ್ನೊಬ್ಬರಿಗೆ ಯಾರು ಒಳ್ಳೆಯದನ್ನು ಮಾಡಬೇಕೆಂಬ ಹೃದಯ ಶ್ರೀಮಂತಿಕೆಯನ್ನು ಹೊಂದಿರುತ್ತಾರೋ ಅವರು ಶ್ರೀನಿವಾಸರಾಗುತ್ತಾರೆ. ಅವರು ಶ್ರೀನಿವಾಸರಾದಲ್ಲಿಗೆ ನಾನು ಶ್ರೀನಿವಾಸನಾದದಕ್ಕೆ ಸಾರ್ಥಕವಾಗುತ್ತದೆ ಎನ್ನುವಲ್ಲಿಗೆ ಶ್ರೀನಿವಾಸ ಕಲ್ಯಾಣ ಎಂಬ ಪುಣ್ಯಕಥಾ ಭಾಗವನ್ನು ಹಾಡಿದ ನಮಗೂ ನೋಡಿ ಕೇಳಿದ ನಿಮಗೂ ನಾವು ನಂಬಿಕೊಂಡು ಬಂದಂತಹ ಗುರು ರಾಘವೇಂದ್ರ ಸ್ವಾಮಿರಾಯ ಮಹಾಗಣಪತಿ ದೇವರು ಅಟಿಲು ಶ್ರೀ ದುರ್ಗಾ ಪರಮೇಶ್ವರಿ ಅಮ್ಮನು ಸಕಲರಿಗೂ ಆಯುರಾರೋಗ್ಯ ಐಶ್ವರ್ಯವನ್ನು ಕೊಟ್ಟು ಕಾಪಾಡಲಿ ಎನ್ನುತ್ತಾ ಕಥಾಭಾಗಕ್ಕೆ